हरे कृष्ण माताजी। ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು ಮಾತಾಜಿ. ಕೇಳಿಸ್ತಾ ಇದೀವಾ? ಇಲ್ಲ, ಸಿಗ್ನಲ್ ಇಲ್ವಾ? ಹರೇ ಕೃಷ್ಣ. ಹೌದೌದು ಮಾತಾಜಿ, ಸೌಂಡೇ ಇಲ್ಲ ಮಾತಾಜಿ, ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಅನಿಸ್ತಾ ಇದೆ. ಹೌದಾ? ಹಾ, ನೋಡಿ ಈಗ ಈಗ ಬಂತು ಕೇಳಿಸ್ತಾ ಇದೆಯಾ? ಈಗ ಮಾತಾಜಿ ಕೇಳಿಸ್ತಾ ನಿಮಗೆ ಇದೆ. ಕೇಳಿಸ್ತಾ ಇದೆ, ಅವ್ರದೇ ನೆಟ್ವರ್ಕ್ ಏನೋ ಫೋನ್ ಪ್ರಾಬ್ಲಮ್ ಆನ್ ಇದೆ. ಇತ್ತು, ಅದಕ್ಕೋಸ್ಕರ ಬರ್ತಾ ಇರ್ಲಿಲ್ಲ ಅನ್ಸುತ್ತೆ. ಹೌದಾ? ಏನೇನ್ ಬಂದ್ ಮಾಡ್ತೀರಾ ಮಾಡ್ಬೇಕು. ಮಾತಾಜಿ ನೀವು? ಒಂದ್ ಮಾಡ್ತೀರಾ, ಎರಡು ಮಾಡ್ತೀರಾ? ಸರಿ, ಪ್ರಾರಂಭ ಮಾಡೋಣ. ನೋಡಿ ಈಗ ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ. ಮೂರನೇ ಸಲ ಈಗ ನಾನು ಪ್ರಣಾಮ ಮಂತ್ರ ಪ್ರಾರಂಭ ಮಾಡ್ತಾ ಇರೋದು. ಹರೇ ಕೃಷ್ಣ. ನನ್ನ ಜೊತೆಗೆ ಎಲ್ರು ಪ್ರಣಾಮ ಮಂತ್ರವನ್ನ ಪ್ರಾರಂಭ ಮಾಡಿ, ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಲ ಪ್ರಭುಪಾದರ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮಃ. ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ಯತೆ ನಾಮಿನೇ. ಸ್ವಾಮಿನೇ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಗೌರ್ ನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರೋಭಶ್ಚ ಕೃಪಾ ಸಿಂಧುಭ್ಯ ಏವ ಚ
पतितानां पावनेभ्यो वैष्णवेभ्यो नमो नमः। अनंत कोटि वैष्णव वृंद की जय। श्रील प्रभुपाद की जय। श्रील गुरुदेव की जय। हरे कृष्ण। ಹರೇ ಕೃಷ್ಣ. ಏನಿಲ್ಲ, ಹರೇ ಕೃಷ್ಣ ನಿನ್ನೆ ಮಾತಾಜಿ. ತರಗತಿಯಲ್ಲಿ ನಾವು ಇಲ್ಲ ಹೋಗ್ಬಿಟ್ಟ. ಹರೇ ಕೃಷ್ಣ ನಿನ್ನೆ ತರಗತಿಯಲ್ಲಿ ನಾವು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 48ನೇ ಶ್ಲೋಕದವರೆಗೂ ತಿಳ್ಕೊಂಡ್ವಿ. ಇವತ್ತು ಮುಂದುವರಿತಾ 49ನೇ ಶ್ಲೋಕದಿಂದ ಪ್ರಾರಂಭ ಮಾಡೋಣ. ಅವಾಗಿಲ್ಲ, ಒಂದ್ ನಿಮಿಷ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ ಎಲ್ರು. ನಾನು ತಗೊಬಂದಿದ್ದು ಎಲ್ಲಿ ಇಲ್ಲಿ ಬಂದಿತ್ತು ಹೌದಾ? ಆಟೋದಲ್ಲಿ. ಕಬ್ಬು ಅಂತಂದ್ರೆ ಸಾಕಿನ್ನ ಹೂವ ಎಲೆ. ಕಬ್ಬು ಹೂವ ಎಲೆ. ಹರೇ ಕೃಷ್ಣ ಮಾತಾಜಿ, ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಒಂದ್ ನಿಮಿಷ ಮಾತಾಜಿ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 49ನೇ ಶ್ಲೋಕ. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹಃ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹಃ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಹರೇ ಕೃಷ್ಣ. ಇದ್ರ ಒಂದು ಉಚ್ಚಾರಣೆ ಅಸಕ್ತ ಬುದ್ಧಿ ಅಂತ ಹೇಳ್ಬೇಡಿ, ಅಸಕ್ತ ಬುದ್ಧಿಸ್ ಹೀಗೆ ತಗೊಳ್ಬೇಕು. ಅಸಕ್ತ ಬುದ್ಧಿ ಸರ್ವತ್ರ ಗ್ಯಾಪ್ ಬಿಡ್ಬಾರ್ದು ಅಲ್ಲಿ. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ತಾ ಎಳಿಬೇಕು. ಜಿತಾತ್ಮ ವಿಗತ ಸ್ಪೃಹಃ ಸಕೆ ಇಲ್ಲಿ ವಿಗತ ಸ್ಪೃಹದಲ್ಲಿ ಸಕೆ ಪವತ್ತು ಮತ್ತೆ ಒಟ್ರಸುಳಿ ಇದೆ. ಹಾಗೆ ವಿಗತ ಸ್ಪೃಹಃ ಹೇಳ್ಬೇಡಿ, ಸ್ಪೃಹಃ ಅಲ್ಲಿ ರೂ ಒಳಗಡೆ ಗಂಟ್ಲಿಂದಾನೇ ಕೇಳಿಸ್ಬೇಕು. ವಿಗತ ಸ್ಪೃಹಃ. ಈ ನೆಕ್ಸ್ಟ್ ಮೂರನೇ ಚರಣ ನೈಷ್ಕರ್ಮ್ಯ ಸಿದ್ಧಿಂ. ಬಿಡಿಸಿದಾಗ ನೈಷ್ಕರ್ಮ್ಯ ಸಿದ್ಧಿಂ, ನೈಷ್ಕರ್ಮ್ಯ ಮತ್ತೆ ಸಿದ್ಧಿಂ ಅಂತ ಹೇಳಿ 2 ಪದಗಳಾಗುತ್ತೆ. ಕೂಡಿ ಹೇಳಿ ನೈಷ್ಕರ್ಮ್ಯ ಸಿದ್ಧಿಂ. ಇಲ್ಲಿ ನೈಷ್ ಶ ಅನ್ನುವಂಥದ್ದು ಮೂರ್ಧನಿ ಶ ಇದೆ. ನಿಮ್ಮ ಒಂದು ನಾಲ್ಗೆ ರೋಲಾಗಿ ಮೇಲೆ ಹತ್ಬೇಕು, ಅದಕ್ಕೆ ಕವತ್ತು. ನೈಷ್ಕರ್ಮ್ಯ ಸಿದ್ಧಿಂ. ಸಿದ್ಧಿಂ ದೊಡ್ಡ ಧ ಇದೆ, ಗಮನಿಸಿ. ಸಿದ್ಧಿಂ ಇಲ್ಲಿ ನೋಡಿ, ಧ್ಯ ಆದ್ಮೇಲೆ ಅನುಸ್ವಾರ ಸೊನ್ನೆ ಕಾಣ್ತಾ ಇದೆ. ಅನುಸ್ವಾರ ಯಾವಾಗ್ಲೂ ಅನುನಾಸಿಕ, ಮುಂದಿನ ಪದದ ಅನುನಾಸಿಕವನ್ನ ತಗೋಬೇಕು. ಮುಂದಿನ ಪದ ಏನಿದೆ ಪ ಇದೆ. ಪ ಅಂದ್ರೆ ಪವರ್ಗ. ಪವರ್ಗದ್ದು ಅನುನಾಸಿಕ ಏನ್ ಬರುತ್ತೆ? ಪ ಫ ಬ ಭ ಮ. ಸೊ ಆಸ್ ಇಟ್ ಈಸ್ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸಿದ್ಧಿಂ ಅಂತ ಹೇಳಿ, ಯಾಕಂದ್ರೆ ವ್ಯಂಜನ ಬರುತ್ತೆ. ಸಿದ್ಧಿಂ ಪರಮಾಂ. ಇಲ್ಲಿ ಮಾಂ ಸ ಇರೋದ್ರಿಂದ ಪರಮಾಂ ಅಂತ ಹೇಳಿ ಬರುತ್ತೆ. ಆಮೇಲೆ ನೀವು ಹಾಗೆ ಹೇಳಿ, ಪರಮಾಂ ಅಂತಾನೆ ಹೇಳಿ. ಸನ್ಯಾಸೆ ಇಲ್ಲಿ ಕೂಡ ಅನುಸ್ವರ ಇದೆ, ಸೊನ್ನೆ. ಅದ್ರ ಮುಂದಿನ ಪದ ನ ಇದೆ, ಅದು ಕೂಡ ನನೇ ಅನುನಾಸಿಕ ಆಗಿರೋದ್ರಿಂದ ನ ಅಂತಾನೆ ಹೇಳ್ಬೇಕು. ಸನ್ಯಾಸೇನಾಧಿ ಧಿ ಸನ್ಯಾಸೇನಾಧಿ ಗಚ್ಚತಿ. ಇದ್ರ ಒಂದು ಅರ್ಥ ತಿಳ್ಕೊಳ್ಳೋಣ. ಅಸಕ್ತ ಬುದ್ಧಿ. ಸೊ ಹಿಂದಿನ ಒಂದು ಶ್ಲೋಕ ಏನ್ ಹೇಳುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ, ಹೇಗೆ ಅಗ್ನಿಯು ಒಂದು ಹೊಗೆಯಿಂದ ಆವೃತವಾದಂತೆ ಒಂದು ಕಿಚ್ಚ ಅಂತ ನಾವೇನ್ ಕರಿತೇವೆ, ಕಿಚ್ಚು ಅಂತ ಹೇಳಿ ಬೂದಿ ತುಂಬಿರುತ್ತೆ. ಒಳಗಡೆ ನೋಡಿದಾಗ ಮೇಲೆ ಹೊಗೆ ಬರ್ತಾ ಇರುತ್ತೆ, ಆದ್ರೆ ಅಲ್ಲಿ ನಮ್ಗೆ ಬೆಂಕಿ ಕಾಣಲ್ಲ, ಯಾಕಂದ್ರೆ ಅದು ಹೊಗೆಯಿಂದ ಆವೃತವಾಗಿರುತ್ತೆ ಆ ಒಂದು ಅಗ್ನಿ. ಹೀಗೆ ಪ್ರತಿಯೊಂದು ಪ್ರಯತ್ನವು ಯಾವ್ದಾದ್ರೂ ಒಂದು ದೋಷದಿಂದ ಕೂಡಿರುತ್ತೆ ಅಂತ. ಈಗ ಏನೇ ಪ್ರಯತ್ನ ಮಾಡಿದ್ರು ಒಂದು ದೋಷದಿಂದ ಕೂಡಿರುತ್ತೆ. ಹಾಗಾಗಿ ಭಗವಂತ ಇಲ್ಲಿ ಹೇಳ್ತಾ ಇರೋದೇನು ಅರ್ಜುನನಿಗೆ, ಮನುಷ್ಯ ಸ್ವಧರ್ಮದಿಂದ ಬರುವ ಕರ್ಮವು ದೋಷ ಆದ್ರೂ ಕೂಡ ಅದನ್ನ ಬಿಡಬಾರ್ದು ಅಂತ ಹೇಳ್ತಾರೆ. ಸೊ ಇಲ್ಲಿ ಮುಂದುವರಿಸ್ತಾ ಏನ್ ಹೇಳ್ತಾರೆ, ಅಸಕ್ತ ಬುದ್ಧಿ. ಈ ಇನ್ನೊಂದ್ ಏನ್ ಹೇಳ್ತಾರೆ ಅಂದ್ರೆ, ಹಿಂದೆ ಅಪರಿಪೂರ್ಣವಾದ್ರೂ ಕೂಡ ಬಿಡಬೇಡ ಅಂತ. ಯಾಕೆ ಅಂದ್ರೆ
ಅಭ್ಯಾಸ ಮಾಡಿದಾಗನೇ ಪರಿಪೂರ್ಣತೆಯನ್ನ ಪಡಿಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ದೋಷಪೂರಿತ ಆದ್ರೂ ಕೂಡ ಅಭ್ಯಾಸ ಮಾಡಿ ನೀನು ಪರಿಪೂರ್ಣತೆಯನ್ನ ಪಡೆಯೋಕೋಸ್ಕರ ಮತ್ತೆ ಈ ಶ್ಲೋಕವನ್ನು ಹೇಳ್ತಾರೆ. ಅಸಕ್ತ ಬುದ್ಧಿ. ಅಸಕ್ತ ಬುದ್ಧಿ ಅಂದ್ರೆ ಆಸಕ್ತಿ ರಹಿತ ಬುದ್ಧಿಯುಳ್ಳವನು ಅಂತ ಹೇಳಿ. ಅನಾಸಕ್ತ ಬುದ್ಧಿಯನ್ನು ಹೊಂದಿದವನು ಅಂತ. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ಅಂತ ಕರೀತಾರೆ. ಸರ್ವತ್ರ ಅಂದ್ರೆ ಎಲ್ಲೆಲ್ಲಿಯೂ ಕೂಡ. ಜಿತಾತ್ಮ ಅಂದ್ರೆ ಆತ್ಮ ನಿಯಂತ್ರಣ ಹೊಂದಿದಂಥವನು. ಜಿತ ಆತ್ಮ. ಜಿತ ಅಂದ್ರೆ ಗೆದ್ದವನು. ಏನನ್ನ? ಮನಸ್ಸನ್ನ. ಜಿತಾತ್ಮ ಮನಸ್ಸನ್ನ ಗೆದ್ದಂತವನಿಗೆ ಹೇಳ್ತಾರೆ ಜಿತಾತ್ಮ. ಆತ್ಮ ನಿಯಂತ್ರಣ ಹೊಂದಿದವನಿಗೆ ಹೇಳ್ತಾರೆ. ವಿಗತ ಸ್ಪೃಹ. ವಿಗತ ಸ್ಪೃಹ ಅಂದ್ರೆ ವಿಗತ ಅಂದ್ರೆ ಭೌತಿಕ, ಸ್ಪೃಹ ಅಂದ್ರೆ ಆಸೆಗಳು. ವಿಗತ ಅಂದ್ರೆ ಆಸೆಗಳಿಲ್ಲದವನು ಅಂತೂ ಕೂಡ ಕರೀತಾರೆ. ಹಂಗಂದ್ರೆ ವಿಗತ ಸ್ಪೃಹ ಅಂದ್ರೆ ಭೌತಿಕ ಆಸೆಗಳಿಲ್ಲದವನಿಗೆ ಹೇಳ್ತಾರೆ. ಆಸೆಗಳಿಲ್ಲದವನಿಗೆ ವಿಗತ ಗತಸ್ಪೃಹ ವಿಗತ ನೈಷ್ಕರ್ಮ್ಯ ಸಿದ್ಧಿಂ ಅಂದ್ರೆ ಬಂಧನ ರಹಿತವಾದಂತ ಸ್ಥಿತಿಗೆ ನೈಷ್ಕರ್ಮ್ಯ ಸಿದ್ಧಿಂ ಅಂತ ಕರೀತಾರೆ. ಪರಮಾಂ ಅತ್ಯುನ್ನತವಾಗಿರುವಂಥದ್ದು, ಶ್ರೇಷ್ಠವಾಗಿರುವಂಥದ್ದು. ಸನ್ಯಾಸೇನಾಧಿಗಚ್ಚತೆ. ಸನ್ಯಾಸೇನ ಸನ್ಯಾಸ ಭಾವದಿಂದ ಅಧಿಗಚ್ಚತೆ ಅಂದ್ರೆ ಪಡಿತಾನೆ ಅಂತ. ಸನ್ಯಾಸ ಭಾವದಿಂದ ಪಡಿತಾನೆ ಅಂತ. ಒಟ್ಟಾರೆ ಏನರ್ಥ ಕೊಡುತ್ತಂದ್ರೆ ಅಸಕ್ತ ಬುದ್ಧಿ ಜಿತಾತ್ಮ, ಸರ್ವತ್ರ ಜಿತಾತ್ಮ, ಆಸಕ್ತರಹಿತ ಬುದ್ಧಿ ಮತ್ತು ಆತ್ಮ ನಿಯಂತ್ರಣ ಹೊಂದಿದವನು ಅಥವಾ ಆತ್ಮವನ್ನ ಗೆದ್ದವನು. ವಿಗತ ಸ್ಪೃಹ ಆಸೆಗಳಿಂದ ಮುಕ್ತನಾಗಿದ್ದು ನೈಷ್ಕರ್ಮ್ಯ ಸಿದ್ಧಿಂ ಪರಮ. ಮೂರನೇ ಚರಣ ಏನ್ ಹೇಳುತ್ತೆ? ಅತ್ಯುನ್ನತ ಕರ್ಮ ಬಂಧನ ರಹಿತ ಸ್ಥಿತಿಯನ್ನು ಸನ್ಯಾಸಿನಾಧಿಗಚ್ಚತೆ, ಸನ್ಯಾಸ ಭಾವದಿಂದ ಪಡಿತಾನೆ ಅಂತ ಇಲ್ಲಿ ಹೇಳ್ತಾರೆ. ಒಟ್ಟಾರೆ ಏನರ್ಥ ಕೊಡುತ್ತೆ ಈ 4 ಚರಣ ಅಂದ್ರೆ ಆಸಕ್ತಿ ರಹಿತ ಬುದ್ಧಿಯುಳ್ಳ ಆತ್ಮ ನಿಯಂತ್ರಿತವಾದಂತಹ ಆಸೆಗಳಿಂದ ಮುಕ್ತನಾದವನು ಸನ್ಯಾಸ ಭಾವದ ಮೂಲಕ ಅತ್ಯುನ್ನತ ಕರ್ಮ ಬಂಧನ ರಹಿತ ಸ್ಥಿತಿಯನ್ನು ಪಡಿತಾನೆ ಅಥವಾ ಇಲ್ಲಿ ಪರಿಪೂರ್ಣ ಭಾವವನ್ನ ಪಡಿತಾನೆ ಅಂತ ಹೇಳ್ತಾರೆ. ಹರೇ ಕೃಷ್ಣ. ಮಾತಾಜಿ ಇದ್ದೀರಾ? ಇಲ್ಲ, ನಾನೇ ಹೇಳ್ತಾನೆ. ಯಾರಿದ್ದೀರಾ ಮತ್ತೆ? ಎಲ್ಲಿಂದ ಹೇಳ್ಬೇಕು? ಇಲ್ಲ, ನೀವೆಲ್ಲ ಇದ್ದೀರಾ? ನಮ್ಮ ಮಾತಾಜಿ ಗೋಸ್ಟ್ ಮಾತಾಜಿ ಇಲ್ಲ. ಇದಾರೆ ಮಾತಾಜಿ. ಅವ್ರಿದ್ದಾರೆ, ಕೆಲಸ ಇದೆ ಅವ್ರಿಗೆ. ಓಕೆ, 3 ಜನ ಹೇಳ್ತೀನಿ ನೋಡಿ. AP ಸುಮಿತ್ ಎಲ್ಲಿಂದವರೆಗೂ ಆಗಿದೆ ನನ್ಗೆ ಗೊತ್ತಿಲ್ಲ. ಕೊನೆಗೆ ಇವ್ರ ಮಾತಿಗೆ ರೇಖಾ ಬಂಗೇರ್ ಮಾತಾಜಿವರೆಗೂ ಆಗಿತ್ತು ಅನ್ಸುತ್ತಲ್ಲ. ಫುಲ್ ಆಗ್ಬಿಟ್ಟಿತ್ತು ಮಾತಾಜಿ. ಫುಲ್ ಆಗಿತ್ತಾ? ಸರಿ, ಧನ್ಯವಾದಗಳು ಎಲ್ರಿಗೂ. ಮೂರ್ ಜನ ಹೇಳಿ. AP ಸುಮಿತ್ರಮ್ಮ, ಭಾಗ್ಯಲಕ್ಷ್ಮಿ, ಲಕ್ಷ್ಮೀ ಬೇವಿ ಮಾತಾಜಿ. 3 ಜನ ಹೇಳಿ. ಲಕ್ಷ್ಮೀ ಬೇವಿ ಮಾತಾಜಿ ಮೇಲೆ ಯಾಕೆ ಬಂದ್ರು? ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಭೀಮಲಜಮ್ಮ ಮಾತಾಜಿ 3 ಜನ ಹೇಳಿ. ಶ್ಲೋಕ 49. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. 49 ಶ್ಲೋಕ 49. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ್ಯ ಸಿದ್ಧಿಂ ಪರಮಂ ಸನ್ಯಾಸೇನಾಧಿಗಚ್ಚತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೀವು 3ನೇ ಚರಣದಲ್ಲಿ ವಿಗತ ಸ್ಪೃಹ ಅಂತ ಬರ್ಬೇಕು. ಹೇಳ್ಸಲಿ. ಪರಮ ಪರಮ ಅಲ್ಲ, ಪರಮಾಂ. ಮಾಂ. ನೈಷ್ಕರ್ಮ್ಯ ಸಿದ್ಧಿಂ ಪರಮಂ. ಪರಮಂ ಅಲ್ಲ ಮಂ ಮಾತಾಜಿ, ಮಂ ಅಲ್ಲ, ಮಾಂ. ನೈಷ್ಕರ್ಮ್ಯಂ ಸಿದ್ಧಿಂ ಪರಮಂ. ಪರಮಾಂ ಎಳಿಬೇಕು, ಮಾ ಎಳಿಬೇಕು. ಮಾಂ
ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ. ಗಮನಿಸಿ ಮಾತಾಜಿ, ಇನ್ನೊಂದು ಆಡಿಯೋ ಕೇಳ್ಕೊಂಡು ಮತ್ತೆ ಪ್ರಾಕ್ಟೀಸ್ ಮಾಡಿ. ಇದು ಉಳಿದಿದ್ದು ಸರಿ ಹೇಳ್ತೀರಾ? ಪ್ರಯತ್ನ ಇದೆ ನಿಮ್ಮಲ್ಲಿ, ಪ್ರಾಕ್ಟೀಸ್ ಮಾಡಿ. ಸರಿ, ನೆಕ್ಸ್ಟ್ ಹೇಳಿ. ಇದು ಶ್ಲೋಕ 49. ಅಸಕ್ತ ಬುದ್ಧಿ ಸರ್ವರ್ಥ ಜಿತಾತ್ಮ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ ಸಿದ್ಧಿ ಪರಮಾಂ ಸಿದ್ಧಿಂ ಸಿದ್ಧಿಂ ನೈಷ್ಕರ್ಮ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಮಾತಾಜಿ ಎಷ್ಟೊಂದು ಸರಿ ತಪ್ಪಾಯ್ತು. ಬಂದಿದೆ. ಇಲ್ಲ, ಸರಿ ಬಂದಿದೆ. ನೆಕ್ಸ್ಟ್ ಪ್ರಯತ್ನ ಪಡ್ತೀನಿ ಆದಷ್ಟು. ಅದೇ ಬೇಕು ಎಲ್ರಿಗೂ ಮಾತಾಜಿ. ನೆಕ್ಸ್ಟ್ ಯಾರು ಹೇಳಿದೆ? ಇವರು ಹೇಳಿದ್ರ IP ಸುಮಿತ್ರಮ್ಮ ಮಾತಾಜಿ ಹೇಳಿಲ್ಲ ಅಲ್ಲ? ಹರೇ ಕೃಷ್ಣ. ಹೇಳಿದ್ರು ಮಾತಾಜಿ ಅವರು. ಕರೆದ್ರಿ, ಆಮೇಲೆ ಮಾತಾಜಿ ಮಲ್ಲೇಶಮ್ಮ ಹೇಳಿದ್ರ? ಆಯ್ತು ಹಾ ಹೇಳಿ ಮಾತಾಜಿ. ಯಾರು ಹೇಳಿ ಮಾತಾಜಿ. ಲಕ್ಷ್ಮೀ ದೇವಿ ಮಾತಾಜಿ. ಕರೆದ್ರಿ. ಅವ್ರ ಹೆಸರು ಕೂಗಿದೆ, ಅಲ್ಲಿ ಮೇಲೆ ಇದ್ರು ಅವರು. ಇರ್ಲಿ ಹೇಳಿ ಮಾತಾಜಿ, ನಾನು ನಿಮ್ ಹೆಸರು ಕೂಗಿದ್ದೀನಿ. ಶ್ಲೋಕ 49. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಹರೇ ಕೃಷ್ಣ ಎಲ್ಲ ಮಾತಾಜಿ. ಸರಿ ಇದೆ ಮಾತಾಜಿ. ಮೊದಲೇ ಚರಣ, ಇನ್ನು ಮೊದಲೇ ಚರಣದಲ್ಲಿ ಅಸಕ್ತ ಬುದ್ಧಿ ಅಂತ ಅದು ಯಾವಾಗ್ಲೂ ಮಧ್ಯ ಬಂದಾಗ ವಿಸರ್ಗ ಅದು ಹೇಳ್ಬಾರ್ದು ಅಂತ ಮಾತಾಜಿ. ಯಾವಾಗ್ಲೂ 8 ಅಕ್ಷರ ಆದ್ಮೇಲೆ ಬರುವಂತಹ ವಿಸರ್ಗ ಮಾತ್ರ ಹೇಳ್ಬೇಕು. ಇಲ್ಲಿ ಹೇಳ್ಬಾರ್ದು ಮಾತಾಜಿ. ಅಸಕ್ತ ಬುದ್ಧಿ ಸ್ವಲ್ಪ ಕೇಳಿಸ್ಬೇಕು. ಅಸಕ್ತ ಬುದ್ಧ ಸರ್ವತ್ರ ಹೀಗೆ ಹೇಳ್ಬೇಕು. ಅಸಕ್ತ ಬುದ್ಧಿ ಸರ್ವತ್ರ. ಸರಿ ಸರಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 50ನೇ ಶ್ಲೋಕ. ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧ ಮೇ ಸಮಾಸೇನೈವ ಕೌಂತೇಯ ನಿಷ್ಠಾ ಜ್ಞಾನಸ್ಯ ಯಾ ಪರಾ. ಇನ್ನೊಮ್ಮೆ ನೋಡಿ ಶ್ಲೋಕ. ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧ ಮೇ ಸಮಾಸೇನೈವ ಕೌಂತೇಯ ನಿಷ್ಠಾ ಜ್ಞಾನಸ್ಯ ಯಾ ಪರಾ. ಹರೇ ಕೃಷ್ಣ. ಇದರ ಒಂದು ಉಚ್ಚಾರಣೆ ಸಿದ್ಧಿಂ. ದಕ್ಕೆ ದೊಡ್ಡ ಧವತ್ತಿದೆ, ಗಮನಿಸಿ. ಸಿದ್ಧಿಂ ಇಲ್ಲಿ ಮುಂದೆ ಅನುಸ್ವಾರ 0 ಮುಂದೆ ಪ ಒತ್ತಿದೆ, ಸಾರಿ ಪ ಇದೆ. ಸೊ ಪ ವರ್ಗದಲ್ಲಿ ಬರೋದ್ರಿಂದ ಮ ಉಚ್ಚಾರಣೆ ಆಗುತ್ತೆ. ಸಿದ್ಧಿಂ ಪ ಫ ಮ. ಸಿದ್ಧಿಂ ಪ್ರಾಪ್ತೋ ದೀರ್ಘ ಇದೆ, ಪ್ರಾಪ್ತೋ ಎಳಿಬೇಕು. ಯಥಾ ದೊಡ್ಡ ಥಾ ಇದೆ, ಯಥಾ ಮತ್ತೆ ಕೂಡ ದೀರ್ಘ ಕೂಡ ಇದೆ ಥಾಕ್ಕೆ. ಯಥಾ ಬ್ರಹ್ಮ ಸಂಯುತ ಕುರಿತಾಗಿ ತಿಳ್ಕೊಂಡಿದ್ದೀರಾ ಅನ್ಕೊಳ್ತಾನೆ. ಬ್ರಹ್ಮ. ಮತ್ತೆ 2ನೇ ಚರಣ ತಥಾಪ್ನೋತಿ. ತಥಾ ಅವಗ್ರಹ ಇದೆ, ಲೋಪ ಆಗಿದೆ. ಅದು 2 ಅವಗ್ರಹ ಇರೋದ್ರಿಂದ ಆ ಲೋಪ ಆಗಿದೆ ಅಂತ ಕರೀತಾರೆ. ಹಾಗಾಗಿ ನಾವು ಅದನ್ನ ಎಳಿಬೇಕು. ಯಥಾಪ್ನೋತಿ ಅಥವಾ ತಥಾಪ್ನೋತಿ ಅಥವಾ ತಥಾ ಆಪ್ನೋತಿ ಅಂತ ಕರೀತಾರೆ ಅದಕ್ಕೆ. ಬಟ್ ಕೂಡಿ ಹೇಳಿ. ತಥಾಪ್ನೋತಿ. ಪ್ನೋ ಕೂಡ ಎಳೆದಿದೆ, ದೀರ್ಘ ಇದೆ. ಪ್ನೋತಿ. ನಿಬೋಧ ಮೇ. ನಿಬೋ ಧ ಮಾತ್ರ ಮಹಾಪ್ರಾಣ ಇದೆ. ನಿಬೋಧ ಮೇ ಸಮಾಸೇನೈವ ಕೌಂತೇಯ. ಕೌನ್ ನೋಡಿ, ತ ಧ ನ ಬರುತ್ತೆ, ಹಾಗಾಗಿ ನ ಹೇಳ್ಬೇಕು. ಕೌಂತೇಯ. ನಿಷ್ಠಾ. ಶ ಮೂರ್ಧನಿ ಶ ಇದೆ, ದೊಡ್ಡ ಠ ಇದೆ. ನಿಷ್ಠಾ. ಜ್ಞಾನಸ್ಯ ಯಾ ಪರಾ. ಯಾ ಎಳಿಬೇಕು, ಯಾ ಪರಾ. ಸರಿ, ಇದರ ಅರ್ಥನ ತಿಳ್ಕೊಳ್ಳೋಣ. ಸಿದ್ಧಿಂ ಪ್ರಾಪ್ನೋ ಯಥಾ ಬ್ರಹ್ಮ. ಆಪ್ನೋತಿ ಅಂತ ಕೂಡ ಕರೀತಾರೆ ಇಲ್ಲಿ. ಅದು ಒಂದು ಪದ ಆಗತ್ತೆ, ಒಂದು ಸೆಂಟೆನ್ಸ್ ವಾಕ್ಯ ಆಗತ್ತೆ. ಸಿದ್ಧಿಂ ಅಂದ್ರೆ
ಸಿದ್ಧಿಯನ್ನ ಪಡೆದವನು ಅಂತ ಹೇಳಿ. ಆದ್ರೆ ಇಲ್ಲಿ ಸಿದ್ಧಿ ಪಡೆದವನಿಗೆ, ಯಾರು ಸಿದ್ಧಿ ಪಡೆದವನು ಭಕ್ತಿಯಲ್ಲಿ ಪರಿಪೂರ್ಣತೆನ ಸಾಧಿಸಿದವನು ಸಿದ್ಧಿ ಪಡೆದವನು ಅಂತ ಹೇಳಿ ಕರೀತಾರೆ. ಪ್ರಾಪ್ನೋ ಅಂತಂದ್ರೆ ಪಡೆದವನು. ಯಥಾ ಬ್ರಹ್ಮ ಆಪ್ನೋತಿ, ಸೊ ಅವನು ಬ್ರಹ್ಮನನ್ನ ಪಡಿತಾನೆ ಅಂತ ಇಲ್ಲಿ ಹೇಳ್ತಾರೆ ಮೊದಲೇ ಚರಣ. ಪರಿಪೂರ್ಣತೆಯನ್ನ ಪಡೆದವನು ಹೇಗೆ ಬ್ರಹ್ಮನನ್ನು ಪಡಿತಾನೋ ಅಂತ ಮೊದಲೇ ಚರಣ ಹೇಳುತ್ತೆ. ಎರಡನೇ ಚರಣ ತಥಾಪ್ನೋತಿ ನಿಬೋಧಮೇ. ತಥಾ ತಥಾ ಅಂತಂದ್ರೆ ಹಾಗೆ, ನಿಬೋಧಮೆ, ತಥಾ ಆಪ್ನೋತಿ ನಿಬೋಧಮೆ. ನಿಬೋಧಮೆ ಅಂತಂದ್ರೆ ನನ್ನಿಂದ ತಿಳಿದುಕೋ ಅಂತ ಹೇಳ್ತಾ ಇರುವಂತದ್ದು. ಪರಿಪೂರ್ಣತೆನ ಪಡೆದವನು ಹೇಗೆ ಬ್ರಹ್ಮನನ್ನ ಪಡಿತಾನೋ ಅದನ್ನ ನನ್ನಿಂದ ತಿಳಿದುಕೋ ಅಂತ ಎರಡು ಚರಣ ಹೇಳುತ್ತೆ. ಮೂರನೇ ಚರಣ ಸಮಾಸೇನೈವ ಕೌಂತೇಯ. ಸಮಾಸೇನೈವ ಕೌಂತೇಯ, ಸಮಾಸೇನ ಏವ ಅಂತ ಕರೀತಾರೆ. ಸಮಾಸೇನ ಅಂದ್ರೆ ಸಂಕ್ಷಿಪ್ತವಾಗಿ ಅಂತ. ಸಂಗ್ರಹವಾಗಿ, ಸಾರ ಸಂಗ್ರಹವಾಗಿ, ಸಾರಾಂಶ ರೂಪವಾಗಿ ಅಂತ ಕರೀತಾರೆ. ಕೌಂತೇಯ, ಕುಂತಿಯ ಪುತ್ರನಾದ ಅರ್ಜುನನೇ ನಿಷ್ಠಾ ಜ್ಞಾನಸ್ಯ ಯಾಪರ. ನಿಷ್ಠಾ ಅಂತಂದ್ರೆ ಒಂದು ಸ್ಥಿರತೆಗೆ ಹೇಳುವಂಥದ್ದು ನಿಷ್ಠ, ಅಥವಾ ಶ್ರದ್ಧೆಗೆ ಹೇಳುವಂಥದ್ದು ಒಂದು ಹಂತ. ಅದು ನಿಷ್ಠೆ ಒಂದು ಹಂತ ಅಂತ ಕರೀತಾರೆ. ಜ್ಞಾನದಲ್ಲಿ ಒಂದು ಸ್ಥಿರತೆ, ಜ್ಞಾನದಲ್ಲಿರುವಂತ ಒಂದು ಹಂತ. ಯಾಪರ, ಸೊ ಅದು ತುಂಬಾನೇ ಅತ್ಯುನ್ನತವಾಗಿರುವಂಥದ್ದು ಅಂತ ಹೇಳ್ತಾರೆ. ಸೊ ಅದು ಜ್ಞಾನದಲ್ಲಿನ ಅತ್ಯುನ್ನತೆಯ ಸ್ಥಿರತೆಯಾಗಿದೆ ಅಥವಾ ಹಂತದಲ್ಲಿ ಇದೆ ಅಂತ ಹೇಳ್ತಾರೆ. ಯಾವುದು ಪರಿಪೂರ್ಣತೆನ ಪಡೆಯುವಂಥದ್ದು. ಏನ್ ಅರ್ಥ ಕೊಡುತ್ತೆ ಈ 4 ಶ್ಲೋಕ ಅಂದ್ರೆ, ಕೆಲವೊಮ್ಮೆ ನಮ್ಗೆ ಹಿಂದೆ ಮುಂದೆ ಆಗುತ್ತೆ ಸೆಂಟೆನ್ಸ್ ಮಾಡುವಾಗ. ಎಕ್ಸಾಕ್ಟ್ ಒಂದು ಚರಣ ಇದೇ ಅರ್ಥ ಕೊಡುತ್ತೆ ಅಂತ ಹೇಳಲಿಕ್ಕಾಗಲ್ಲ. ನಾವೆಲ್ಲಿ ಒಂದು ವಾಕ್ಯ ಮಾಡುವಾಗ ಫುಲ್ ಸ್ಟಾಪ್ ವರ್ಗೂ ಓದಿದಾಗ ಮಾತ್ರ ನಮ್ಗೆ ಆ ವಾಕ್ಯ ಅರ್ಥ ಆಗತ್ತೆ. ಹಾಗೆ ಇಲ್ಲಿನೂ ಕೂಡ ಹಿಂದೆ ಮುಂದೆ ಕೆಲವೊಮ್ಮೆ ತಗೊಂಡಾಗ ಅದು ಪೂರ್ಣ ಅರ್ಥ ಆಗತ್ತೆ. ಸೊ 4 ಚರಣ ಏನ್ ಹೇಳುತ್ತೆ? ಪರಿಪೂರ್ಣತೆಯನ್ನು ಪಡೆದ ಜೀವನು ಹೇಗೆ ಬ್ರಹ್ಮ ತತ್ವವನ್ನ ಪಡಿತಾನೋ ಆ ಜ್ಞಾನದಲ್ಲಿನ ಪರಮ ಸ್ಥಿತಿಯನ್ನು ನಾನು ಈಗ ಸಂಕ್ಷಿಪ್ತವಾಗಿ ನಿನ್ಗೆ ವಿವರಿಸ್ತೇನೆ, ಅದನ್ನ ನನ್ನಿಂದ ತಿಳಿದುಕೋ ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡ್ಕೋಬೇಡಿ, ನೀವು ಮೇಲೆ ಬಂದ್ರೆ ಮತ್ತೆ ನಿಮ್ ಹೆಸರು ಕೂಗೋದಿಲ್ಲ ನೋಡಿ. ಚನ್ನಪ್ಪ ಪ್ರಭುಜಿ, ಎಂ ಕೃಷ್ಣಮೂರ್ತಿ ಪ್ರಭು, ಗಾಯತ್ರಿ ಮಾತಾಜಿ, 3 ಜನ ಹೇಳಿ. ಶ್ಲೋಕ 50. ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧ ಮೇ ಸಮಾಸೇನೈವ ಕೌಂತೇಯ ನಿಷ್ಠಾ ಜ್ಞಾನಸ್ಯ ಯಾ ಪರಾ. ಹರೇ ಕೃಷ್ಣ. 2ನೇ ಚರಣದಲ್ಲಿ ಪ್ರಭುಜಿ ಇದು ನಿಬೋಧ ಹೇಳಿ. ನಿಬೋಧ. ನಿಬೋಧ ನಿಬೋಧ. ಸರಿ. ಹರೇ ಕೃಷ್ಣ. ನೆಕ್ಸ್ಟ್ ಹೇಳಿ ಕೃಷ್ಣಮೂರ್ತಿ ಪ್ರಭು. ನಿಮ್ದು ನೆಟ್ವರ್ಕ್ ಪ್ರಾಬ್ಲಮ್ ಪ್ರಭುಜಿ. ನಿಬೋಧಮೆ ಕೌಂತೇಯ ಜ್ಞಾನಸ್ಯ ಯಾ ಪರಾ. ಹರೇ ಕೃಷ್ಣ ಮಾತಾಜಿ. ನನ್ಗೆ ಏನ್ ಕೇಳಿಸಿತ್ತು ಅದು ಮಾತ್ರ ಸರಿ ಇತ್ತು, ನನ್ಗೇನ್ ಕೇಳಿಸಿಲ್ಲ ಅದ್ ನನಗೆ ಗೊತ್ತಿಲ್ಲ ಪ್ರಭುಜಿ. ಸರಿ ಇರ್ಬೋದು. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 50. ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧ ಮೇ ಸಮಾಸೇನೇವ ಕೌಂತೇಯ ನಿಷ್ಠಜ್ಞಾನಸ್ಯ ಯಾ ಪರ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸರಿ ಹೋಯ್ತಾ ಮಾತಾಜಿ? ಸರಿ ಬಂತು ಮಾತಾಜಿ. ನೆಕ್ಸ್ಟ್ ಗಾಯತ್ರಿ ಇಲ್ಲ ಮಾತಾಜಿ, ಅವ್ರ ಮೇಲೆ ಚೈತನ್ಯ ನವೀನ್ ಮಾತಾಜಿನಾ? ಹಾ. ಹೌದು ನೆಕ್ಸ್ಟ್ 3 ಜನ ನೋಡಿ, ನಾನು ಮುಂದಿನ ಶ್ಲೋಕ ಹೇಳ್ತೇನೆ, ಅದಕ್ಕೆ ನೀವು ರೆಡಿ ಇರ್ರಿ. ಹೇಳ್ತೀನಿ ಮಾತಾಜಿ. ಮುಂದಿನ ಶ್ಲೋಕ ಕೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 51ನೇ ಶ್ಲೋಕ. ಬುದ್ಧ್ಯಾ ವಿಶುದ್ಧಯಾ ಯುಕ್ತೋ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾಂಸ್ ತ್ಯಕ್ತ್ವಾ ರಾಗದ್ವೇಷೌ ಯುಧಸ್ಯ ಚ. ಇನ್ನೊಮ್ಮೆ ಹೇಳಿದ ಶ್ಲೋಕ. ಬುದ್ಧ್ಯಾ ವಿಶುದ್ಧಯಾ ಯುಕ್ತೋ
ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವಾ ರಾಗದ್ವೇಷೌ ಯುಧಸ್ಯ ಚ. ಇದರ ಒಂದು ಉಚ್ಚಾರಣೆ. ಎಲ್ಲೋ ಇದ್ದದು. ಬುದ್ಧ್ಯ ವಿಶುದ್ಧಯ ಯುಕ್ತೋ. ಬುದ್ಧಿಯ ವಿಶುದ್ಧಯ ಆಸ್ ಇಟ್ ಇಸ್ ಬರುತ್ತೆ ನೋಡಿ. ಮಹಾಪ್ರಾಣಗಳನ್ನ ಒತ್ತಕ್ಷರ ಮಾತ್ರ ಮಹಾಪ್ರಾಣಗಳಿದೆ, ಒತ್ತಿ ಹೇಳ್ಬೇಕು. ಯುಕ್ತೋ ದೀರ್ಘ. ಧೃತ್ಯಾತ್ಮಾನಂ ಇದನ್ನ ಬಿಡಿಸಿದಾಗ ಧೃತ್ಯ ಆತ್ಮಾನಂ ಅಂತ ಹೇಳಿ 2 ಪದಗಳಾಗುತ್ತೆ. ಕೂಡಿ ಹೇಳಿ. ದೊಡ್ಡ ಧ ಇದೆ. ಧೃತ್ಯಾತ್ಮಾನಂ. ನ ಮುಂದೆ ಅನುಸ್ವಾರ ಇದೆ. ಇಲ್ಲಿ ಧೃತ್ಯಾತ್ಮಾನನ್ ಅಂತ ಆಗುತ್ತೆ ಆಕ್ಚುಲಿ ಹಾಗೆ ನೋಡಿದ್ರೆ. ಧೃತ್ಯಾತ್ಮಾನನ್ ಯಾಕಂದ್ರೆ ಮುಂದಿನ ಅಕ್ಷರ ಏನಿದೆ ನ ಇದೆ. ನ ಯಾವ್ದು ವರ್ಗದಲ್ಲಿ ಬರುತ್ತೆ? ತ ವರ್ಗದಲ್ಲಿ ಬರುತ್ತೆ. ನ. ಹಾಗಾಗಿ ಧೃತ್ಯಾತ್ಮಾನನ್ ನಿಯಮ್ಯ ಚ. ಯಾರು ಮ ಹೇಳೋರು ಮನು ಕೂಡ ಹೇಳ್ಬೋದು. ಧೃತ್ಯಾತ್ಮಾನಂ ನಿಯಮ್ಯ ಚ. ಶಬ್ದಾದೀನ್ ಇಲ್ಲಿ ಶಬ್ದ, ಇಲ್ಲಿ ಬಕ್ಕೆ ದವತ್ತಿದೆ ಬಟ್ ದೊಡ್ಡ ಧ ಇಲ್ಲ. ಶಬ್ದಾದೀನ್ ಅಂತ ಇದೆ. ಈಗ ನಾವ್ ಹೇಳ್ತೀವಲ್ಲ ಯಾವ್ದಿದು ಶಬ್ದ, ಅದು ಶಬ್ದಾದೀನ್. ದಕ್ಕೆ ದೀರ್ಘ ಇದೆ. ದೀನ್ ಮುಂದೆ ವ್ಯಂಜನ ಹೇಳ್ಬೇಕು. ನ ವ್ಯಂಜನ ಹೇಳ್ಬೇಕು. ವಿಷಯಾಂ ತ್ಯಕ್ತ್ವಾ. ಇದು ವಿಷಯಾಂ ತ್ಯಕ್ತ್ವಾ ಬಿಡಿಸಿದಾಗ ಇದು ಏನು ನ ಇದೆಯಲ್ಲ ಅದು ಕೂಡಿ ಅಲ್ಲಿ ವ ಬರುತ್ತೆ. ವಿಷಯಾಂ ತ್ಯಕ್ತ್ವಾ ಅಂತ ಹೇಳಿ ನಡೆಯುತ್ತೆ. ವಿಷಯಾಂ ತ್ಯಕ್ತ್ವಾ ಅಂತ ಹೇಳೋ ಅವಶ್ಯಕತೆ ಇಲ್ಲ. ವಿಷಯಾಂ ತ್ಯಕ್ತ್ವಾ ಅಂತ ಹೇಳಿ. ಅಲ್ಲಿ ಚೇಂಜ್ ಮಾಡ್ಕೊಳ್ಳಿ ನೀವೆಲ್ರು. ಅದು ಇದು ನಾನು ಇಲ್ಲಿ PDF ಕಳ್ಸಿದ್ದೀನಲ್ಲ ಅಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬೇಕು. ವಿ ಆಗ್ಬೇಕು. ನಕ್ಕೆ ವತ್ತಿದೆ ಅಲ್ಲ ಅದು ಬದಲಾಗಿ ವಿ ಆಗ್ಬೇಕು. ವಿಷಯಾಂ ತ್ಯಕ್ತ್ವಾ ಆಗ್ಬೇಕು. ನೀವು ಹೇಳುವಾಗ ಹಾಗೆ ಹೇಳಿ. ಶಬ್ದಾದೀನ್ ವಿಷಯಾಂ ತ್ಯಕ್ತ್ವಾ. ಯಾಮ್ ವಿಷಯಾಂ ತ್ಯಕ್ತ್ವಾ. ಇಲ್ಲಿ ನೋಡಿ ವಿಷಯಾಂ ಅಂತ ಹೇಳ್ಬೇಡಿ, ವಿಷಯಾಂ ತ್ಯಕ್ತ್ವಾ ಹೇಳ್ಬೇಡಿ. ವಿಷಯಾಂ ತ್ಯಕ್ತ್ವಾ ಯಾವ್, ಯಾಕಂದ್ರೆ ಮುಂದೆ ಸ ಇದೆ. ಸದ ಒಂದು ಇದು ಇದು ಅಯೋಗ ವಾಹಕಗಳು ನೋಡಿದಾಗ ವ ಬರುತ್ತೆ. ವ ವಿಷಯಾಂ ತ್ಯಕ್ತ್ವಾ ಯಾವ್ ತ್ಯಕ್ತ್ವಾ. ಸಕ್ಕೆ ತವತ್ತು ಯವತ್ತಿದೆ. ತ್ಯಕ್ತ್ವಾ. ಶಬ್ದಾದೀನ್ ವಿಷಯಾಂ ತ್ಯಕ್ತ್ವಾ. ಮತ್ತೆ ಇಲ್ಲಿ ನ ಕೆ ವ ಬತ್ತು ಬಂದಾಗ ಹೇಳ್ಬೇಕು. ಯಾಕಂದ್ರೆ ಇಲ್ಲಿ ನ ವ್ಯಂಜನ ಇದೆ. ಶಬ್ದಾದೀನ್ ವ್ಯಂಜನ ಇದೆ. ಸೊ ಮುಂದಿನ ಪದ ವ ಆಗತ್ತೆ. ಹಾಗಾಗಿ ವ ಬತ್ತು ಬಂದಾಗ ಹೇಳ್ಬೇಕು. ಶಬ್ದಾದೀನ್ ವಿಷಯಾಂ ತ್ಯಕ್ತ್ವಾ. ರಾಗ ದ್ವೇಷೌ. ದ್ವೇಷೌ ಶ ಮೂರ್ಧನಿ ಶ ಇದೆ. ಯುಧಸ್ಯ ಚ. ವ್ಯೂ ವಕ್ಕೆ ಯವತ್ತಿದೆ. ವ್ಯುದಸ್ಯ ಚ ಹೇಳ್ಬೇಕು. ಯುಧಸ್ಯ ಚ ಅಲ್ಲ ವ್ಯುದಸ್ಯ ಚ. ವಕ್ಕೆ ಯವತ್ತು ವ್ಯುದಸ್ಯ ಚ. ಹರೇ ಕೃಷ್ಣ. ಹೇಳ ಮಾತಾಜಿ. ಇಲ್ಲ ಮಾತಾಜಿ ಅರ್ಥ ಹೇಳ್ತೇನೆ. ಇದರ ಅರ್ಥನ ತಿಳ್ಕೊಳ್ಳೋಣ. ಬುದ್ಧಿಯ ವಿಶುದ್ಧಯ ಅಂದ್ರೆ ಶುದ್ಧವಾದ ಬುದ್ಧಿಯಿಂದ. ಯುಕ್ತನಾಗಿ ಮೊದಲ ಚರಣ ಏನ್ ಹೇಳುತ್ತೆ? ಶುದ್ಧವಾದ ಬುದ್ಧಿಯಿಂದ ಯುಕ್ತನಾಗಿ. ಧೃತ್ಯಾತ್ಮಾನಂ ನಿಯಮ್ಯ ಚ. ಧೃತ್ಯಾಮಾನನ್ ನಿಯಮ್ಯ ಚ. ದೃಢ ಸಂಕಲ್ಪದಿಂದ. ಧೃತಿ ಅಂತಂದ್ರೆ ಏನು? ದೃಢ ಸಂಕಲ್ಪ. ದೃಢ ಸಂಕಲ್ಪದಿಂದ ಆತ್ಮಾನಂ ಅಂದ್ರೆ ಮನಸ್ಸು ಮತ್ತೆ ಇಂದ್ರಿಯಗಳನ್ನ ಅಂತ ಹೇಳ್ತಾ ಇರುವಂತದ್ದು. ದೃಢ ಸಂಕಲ್ಪದಿಂದ ಮನಸ್ಸು ಮತ್ತೆ ಇಂದ್ರಿಯಗಳನ್ನ ನಿಯಂತ್ರಿಸಿ ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವಾ. ಇಂದ್ರಿಯ ವಿಷಯಗಳನ್ನ ತ್ಯಜಿಸಿ. ವಿಷಯಾನ್ ಅಂದ್ರೆ ಯಾವ ವಿಷಯ? ಇಂದ್ರಿಯ ವಿಷಯಗಳಿಗೆ ಹೇಳುವಂಥದ್ದು. ಶಬ್ದಾದೀನ್ ಅಂತ ಯಾಕೆ ಹೇಳ್ತಾರೆ? ಶಬ್ದ ಆದೀನ್ ಅಂತ ಕರೀತಾರೆ. ಶಬ್ದ ಮೊದಲಾದ ಇಂದ್ರಿಯ ವಿಷಯಗಳನ್ನು ಅಂತ. ಶಬ್ದ ಮೊದಲಾದ ಇಂದ್ರಿಯ ವಿಷಯಗಳನ್ನ ತ್ಯಜಿಸಿ ರಾಗದ್ವೇಷೌ ಯುಧಸ್ಯ ಚ. ರಾಗ ಅಂದ್ರೆ ಆಸಕ್ತಿ, ದ್ವೇಷ ಅಂದ್ರೆ ದ್ವೇಷಗಳನ್ನ. ಯುಧಸ್ಯ ಅಂತಂದ್ರೆ ವ್ಯುದಸ್ಯ ಅಂದ್ರೆ ಬಿಡೋದು. 4ನೇ ಚರಣ ಹೇಳುತ್ತೆ ಆಸಕ್ತಿ ಮತ್ತೆ ದ್ವೇಷಗಳನ್ನ ಬಿಟ್ಟು ಅಂತ ಹೇಳೋದು. ಸೊ ಇದು 51, 52, 53 ಶ್ಲೋಕ ಕೂಡಿ ಅದ್ರ ಅರ್ಥ ಒಟ್ಟಾರೆ ಬರುತ್ತೆ. ಇಲ್ಲಾಂದ್ರೆ 51 ಒಂದ್ ಇನ್ಕಂಪ್ಲೀಟ್ ಆಗ್ಬಿಡುತ್ತೆ. ಆದ್ರೂ ಇದ್ರ ಅರ್ಥನ ತಿಳ್ಕೊಳ್ಳೋಣ.
ಶುದ್ಧ ಬುದ್ಧಿಯಿಂದ ಯುಕ್ತನಾಗಿ ದೃಢ ಸಂಕಲ್ಪದಿಂದ ಮನಸ್ಸು ಮತ್ತೆ ಇಂದ್ರಿಯಗಳನ್ನ ನಿಯಂತ್ರಿಸಿ ಇಂದ್ರಿಯ ವಿಷಯಗಳನ್ನ ತ್ಯಜಿಸಿ ಆಸಕ್ತಿ ಮತ್ತು ರಾಗದ್ವೇಷಗಳಿಂದ ಮುಕ್ತನಾದ ಸಾಧಕನು ಉನ್ನತ ಸ್ಥಿತಿಗೆ ಅರ್ಹನಾಗ್ತಾನೆ. ಇದು ಕೊನೆಗೆ ಹೇಳ್ತಾರೆ, 53ನೇ ಶ್ಲೋಕದಲ್ಲಿದೆ, ಉನ್ನತ ಒಂದು ಸ್ಥಿತಿಗೆ ಅರ್ಹನಾಗ್ತಾನೆ ಅಂತ ಹೇಳಿ. ಅದು ನಾನು ಇಲ್ಲೇ ಆಡ್ ಮಾಡ್ತಾ ಇದ್ದೇನೆ, ಇಲ್ಲಾಂದ್ರೆ ಇನ್ಕಂಪ್ಲೀಟ್ ಆಗುತ್ತೆ. ಅದು ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ, ಹರೇ ಕೃಷ್ಣ. ಮತ್ತೆ ನವೀನ ಮಾತಾಜಿ ಹೇಳಿದ್ದೀರಾ? ಹರೇ ಕೃಷ್ಣ. ಗಾಯತ್ರಿ ಇಲ್ಲ ಅವ್ರು ಶರಣೈ ಹೇಳಿಲ್ಲ. ಮಾತಾಜಿ. ಹರೇ ಕೃಷ್ಣ ಗಾಯತ್ರಿ ಮಾತಾಜಿ. ಶರಣೈ ಮಾತಾಜಿ, ಗೀತಾ ಹರೇ ಕೃಷ್ಣ ಮಾತಾಜಿ, ಮಾತಾಜಿ. ಹರೇ ಕೃಷ್ಣ. ಚೈತನ್ಯ ಬುದ್ಧ್ಯ ನವೀನ ಮಾತಾಜಿ ಹೇಳಿ. ಬುದ್ಧ್ಯ ವಿಶುದ್ಧಯಾ ಯುಕ್ತೋ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾಂಸ್ ತ್ಯಕ್ತ್ವಾ ರಾಗದ್ವೇಷೌ ಯುಧಶ್ಯ ಚ. ವ್ಯುದಸ್ಯ ಚ ಒಳ್ಳೆ ಪ್ರಯತ್ನ ಮಾತಾಜಿ. ವ್ಯುದಸ್ಯ ಚ ಶ ಇಲ್ಲ ಅಲ್ಲಿ, ವ್ಯುದಸ್ಯ ಸ್ಯ ಇದೆ. ವ್ಯುದಸ್ಯ ಚ ಉಳ್ದಿದ್ದಲ್ಲ ಸರಿ ಇದೆ, ಬಟ್ ಕೂಡ್ಬೇಕು. ಶಬ್ದಾದೀನ್ ವಿಷಯ ಅಂತ ನ್ವಿ ಅಲ್ಲಿ ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವಾ. ಕರೆಕ್ಟ್ ಹೇಳಿದ್ರಿ ನೀವು. ಅನುಸ್ವಾರ ಎಲ್ಲ ಸರಿ ಬಂತು ನಿಮ್ದು. ನೆಕ್ಸ್ಟ್ ಹೇಳಿ. ಬುದ್ಧ್ಯ ವಿಶುದ್ಧಯಾ ಯುಕ್ತೋ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾಂಸ್ ತ್ಯಕ್ತ್ವಾ ರಾಗದ್ವೇಷೌ ವ್ಯುದಸ್ಯ ಚ. ಹರೇ ಕೃಷ್ಣ. ಮಾತಾಜಿ ಇದನ್ನ ನೋಡಿ, ಶಬ್ದಾದೀನ್ ವಿಷಯಾಂಸ್ ತ್ಯಕ್ತ್ವಾ. ವಿಷಯಾಂಸ್ ತ್ಯಕ್ತ್ವಾ. ಯಾವ್ ಬರ್ಬೇಕು ಅಲ್ಲಿ, ಯಾಮಲ ಯಾವ್ ತ್ಯಕ್ತ್ವಾ ತ್ಯಕ್ತ್ವಾ ರಾಗದ್ವೇಷೌ. ರಾಗದ್ವೇಷೌ ವ್ಯುದಸ್ಯ ಚ. ಮತ್ತೆ ಇದು ಶಬ್ದಾದೀನ್ ಅಂತ ಹೇಳಿದ್ರೆ ಶಬ್ದ ಅಂತ ಹೇಳಿದ್ರಿ, ಅಲ್ಲಿ ದ ಮಹಾಪ್ರಾಣ ಇಲ್ಲ, ಶಬ್ದಾದೀನ್. ಹರೇ ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ ಮಾತಾಜಿ. ಬುದ್ಧ್ಯಾ ವಿಶುದ್ಧಯಾ ಯುಕ್ತೋ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವಾ ರಾಗದ್ವೇಷೌ ವ್ಯುದಸ್ಯ ಚ. ಮೂರನೇ ಚರಣ ಹೇಳಿ ಇನ್ನೊಮ್ಮೆ. ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವಾ. ಯಾನ್ ಬರಂಗಿಲ್ಲ ಅಲ್ಲಿ. ಯಾನ್ ಯಾಕೆ ಬಂತು? ಅನುಸ್ವಾರ ನೋಡಿ ಅಲ್ಲಿ ಸ ಇದೆಯಲ್ಲ ಮುಂದೆ, ವ ಬರ್ಬೇಕಲ್ಲ. ವಿಷಯಾಂಸ್ ತ್ಯಕ್ತ್ವಾ. ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವಾ ರಾಗದ್ವೇಷೌ ವ್ಯುದಸ್ಯ ಚ. ಆಯ್ತು ಮಾತಾಜಿ, ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 52ನೇ ಶ್ಲೋಕ. ವಿವಿಕ್ತ ಸೇವಿ ಲಘ್ವಾಶಿ ಯತ ವಾಕ್ಕಾಯ ಮಾನಸಃ ಧ್ಯಾನ ಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ. ನೀವು ಹೇಳ್ತೇನೆ ಶ್ಲೋಕನ. ವಿವಿಕ್ತ ಸೇವಿ ಲಘ್ವಾಶಿ ಯತ ವಾಕ್ಕಾಯ ಮಾನಸಃ ಧ್ಯಾನ ಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ. ಹರೇ ಕೃಷ್ಣ. ಇದರೊಂದು ಉಚ್ಚಾರಣೆ, ವಿವಿಕ್ತ ಸೇವಿ. ವಿವಿಕ್ತ ಸೇವಿ ಲಘ್ವಾಶಿ, ದೊಡ್ಡ ಘ ಇದೆ, ಲಘ್ವ ಘಕ್ಕೆ ಬವತ್ತು, ಲಘ್ವಾಶಿ ಶೀ ದೀರ್ಘ ಇದೆ. ಮತ್ತೆ ಯತವಾಕ್ಕಾಯ, ಇಲ್ಲಿ ನೋಡಿ ಯತವಾಕ್ಕಾಯ ಒತ್ತಿ ಹೇಳ್ಬೇಕು, ಯಾಕಂದ್ರೆ ಯತವಾಕ್ಕಾಯ ಮಾನಸಃ, ಯತವಾಕ್ಕಾಯ ಮಾನಸಃ. ಯಾಕಂದ್ರೆ ವಾ ದೀರ್ಘ ಇದೆ, ಕ ವ್ಯಂಜನ ಇದೆ, ಮತ್ತದಾದ್ಮೇಲೆ ಕ ಮತ್ತಿದೆ, ಹಾಗಾಗಿ ಕಕ್ಕೆ ಕವತ್ವದ್ದಾಗಿ ಹೇಳ್ಬೇಕು, ಕಕ್ಕೆ ಕವತ್ತು. ಯತವಾಕ್ಕಾಯ ಮಾನಸಃ, ಯತವಾಕ್ಕಾಯ ಮಾನಸಃ. ಮಾನಸಃ ಸಹ ಎಳಿಬೇಡಿ, ಮಾನಸಃ. ಧ್ಯಾನ ಯೋಗ ಪರೋ ನಿತ್ಯಂ,
ಇಲ್ಲಿ ನಿತ್ಯಂ ಅಂತ ಬರುತ್ತೆ, ಯಾಕಂದ್ರೆ ಮುಂದೆ ವ ಇದೆ. ನಿತ್ಯಂ ವೈರಾಗ್ಯಂ, ಇಲ್ಲಿ ವೈರಾಗ್ಯಂ ಬರಂಗಿಲ್ಲ, ವೈರಾಗ್ಯಂ ಅಂತೆ ಬರುತ್ತೆ. ಕೆಲವೊಂದು ಅದಕ್ಕೆ ನಿಯಮಗಳಿದೆ. ನೋಡೋಣ, ಸಮಯ ಇದ್ರೆ ಹೇಳೋಣ. ಯಾಕಂದ್ರೆ ಎಲ್ಲಾನು ಪೂರ್ಣ ತಿಳ್ಕೊಬೇಕು. ಅರ್ಧ 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 ಎಲ್ಲಾ ನಿಯಮಗಳನ್ನ ಹೇಳ್ತಾ ಹೋದ್ರೆ ಗೊತ್ತಾಗಲ್ಲ. ಅಂದ್ರೆ ಅದಕ್ಕೆ ತುಂಬಾ ಸಮಯ ಬೇಕಾಗತ್ತೆ. ಸಮಯ ಒಂದಿಲ್ಲಲ್ಲ, ಇದಷ್ಟೇ ಹೇಳು ಅಂತ ಹೇಳಿದ್ರಿಂದ ಅಷ್ಟೇ ನಾನು ಹೇಳ್ತಾ ಇರೋದು. ಬಟ್ ಅಲ್ಲಿ ಇಲ್ಲಿ ಗಮನಿಸಿ ಅಷ್ಟೇ, ಯಾವಾಗ ಯಾವಾಗ ಏನ್ ಬದಲಾಗತ್ತೆ ಅನ್ನೋದನ್ನ. ವೈರಾಗ್ಯಂ ಸಮಪಾಶ್ರಿತ. ಓಕೆ, ಇದ್ರ ಅರ್ಥನ ತಿಳ್ಕೊಳ್ಳೋಣ. ವಿವಿಕ್ತ ಸೇವಿ, ವಿವಿಕ್ತ ಸೇವಿ, ವಿವಿಕ್ತ ಸೇವಿ ಬಿಡಿಸಿದಾಗ ವಿವಿಕ್ತ ಅಂತಂದ್ರೆ ಏಕಾಂತ ವನ್ನ ಆಶ್ರಯಿಸುವವನಿಗೆ ವಿವಿಕ್ತ ಸೇವಿ ಅಂತ ಕರೀತಾರೆ. ಏಕಾಂತವನ್ನ ಆಶ್ರಯಿಸುವವನು. ಲಘ್ವಾಶಿ, ಲಘ್ವಾಶಿ ಅಂದ್ರೆ ಲಘ್ವ ಬಿಡಿಸಿದಾಗ ಏನಾಗುತ್ತೆ, ಲಘು ಆಶಿ ಅಂತ ಆಗತ್ತೆ. ಲಘು ಅಂದ್ರೆ ಸ್ವಲ್ಪ, ಅತ್ಯಲ್ಪ. ಆಶಿ ಅಂತಂದ್ರೆ ಆಶಿಸುವವನು, ಏನನ್ನ, ಆಹಾರವನ್ನ. ಮಿತಾಹಾರಿ ಅಂತ ಕೂಡ ಕರೀತಾರೆ ಲಘ್ವಾಶಿಗೆ, ಮಿತ ಆಹಾರಿ ಅಂತ. ಏಕಾಂತ ಆಶ್ರಯಿಸುವವನು ಮಿತಹಾರಿ ಅಂತ ಮೊದಲೇ ಚರಣ ಹೇಳುತ್ತೆ. ಯತ್ವಾಕ್ಕಾಯ ಮಾನಸಃ, ಯತವಾಕ್ಕಾಯ. ವಾಕ್ ಅಂದ್ರೆ ವಾಣಿ, ವಾಣಿ ಅಥವಾ ಮಾತು, ವಾಕ್ ಅಂತ ಕರೀತಾರೆ. ಕಾಯ ಅಂದ್ರೆ ದೇಹ, ಮಾನಸ ಅಂದ್ರೆ ಮನಸ್ಸು. ಯತವಾಕ್ಕಾಯ ಮಾನಸಃ ಅಂದ್ರೆ ಎರಡನೇ ಚರಣ ಹೇಳುತ್ತೆ, ವಾಣಿ, ದೇಹ ಮತ್ತೆ ಮನಸ್ಸನ್ನ ನಿಯಂತ್ರಿಸಿದವನು. ಧ್ಯಾನ ಯೋಗ ಪರೋ ನಿತ್ಯಂ, ಧ್ಯಾನ ಯೋಗದಲ್ಲಿ ನಿರತನಾಗಿರುವವನು. ಹೇಗೆ, ಸದಾ ನಿತ್ಯಂ, ಧ್ಯಾನ ಯೋಗದಲ್ಲಿ ಸದಾ ನಿರತನಾಗಿರುವಂಥವನು. ವೈರಾಗ್ಯಂ ಸಮಪಾಶ್ರಿತ, ವೈರಾಗ್ಯವನ್ನ ಆಶ್ರಯಿಸಿದವನು ಅಂತ ಇಲ್ಲಿ ಹೇಳ್ತಾರೆ. ಏನು ಅರ್ಥ ಕೊಡುತ್ತೆ ಅಂದ್ರೆ, ಇನ್ನು ಇನ್ಕಂಪ್ಲೀಟ್ ಆಗಿದೆ. ಯಾಕಂದ್ರೆ ಇನ್ನೊಂದು ಶ್ಲೋಕ 53ನೇ ಶ್ಲೋಕನು ಕೂಡ ಆಡ್ ಆದಾಗ ಕಂಪ್ಲೀಟ್ ಸೆಂಟೆನ್ಸ್ ಆಗುತ್ತೆ. ಬಟ್ ಈ ಒಂದು ಶ್ಲೋಕ ಏನ್ ಹೇಳುತ್ತಂದ್ರೆ, ಏಕಾಂತವನ್ನ ಆಶ್ರಯಿಸುವವನು, ಮಿತವಾಗಿ ಆಹಾರ ಸೇವಿಸುವವನು, ಮಾತು, ದೇಹ, ಮನಸ್ಸು ಅಂದ್ರೆ ಕಾಯ ವಾಚ ಮನಸ್ಸ ಅಂತ ಕರೀತಾರೆ ಇದಕ್ಕೆ. ಕಾಯ ವಾಚ ಮನಸ್ಸಿನಂತ ನಿಯಂತ್ರಿಸುವವನು, ಸದಾ ಧ್ಯಾನ ಯೋಗದಲ್ಲಿ ನಿರತನಾಗಿ ವೈರಾಗ್ಯವನ್ನ ಹೊಂದಿರುವವನು ಬ್ರಹ್ಮಭೂತ ಸ್ಥಿತಿಗೆ ಸಿದ್ಧನಾಗ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಹಿಂದಿನ ಒಂದು 50ನೇ ಶ್ಲೋಕದಲ್ಲಿ ಅದೇ ಹೇಳ್ತಾ ಇರುವಂತದ್ದು, ಒಬ್ಬ ಬ್ರಹ್ಮಭೂತ ಸ್ಥಿತಿಗೆ ಸಿದ್ಧನಾಗುವವನು ಯಾರು ಅಂತ. ಸೊ ಇವರೆಲ್ಲ ಬ್ರಹ್ಮಭೂತ ಸ್ಥಿತಿಗೆ ಸಿದ್ಧನಾಗ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಹೇಳ್ತೀರಾ 3 ಜನರಿಗೆ? ಗೀತಾ ಮಾತಾಜಿ ಇಬ್ರು ಇದ್ದಾರೆ, ಗೊತ್ತಿಲ್ಲ. ಹರೇ ಕೃಷ್ಣ. ಹೇಳಿ ಮತ್ತೆ. ವಿವಿಕ್ತ ಸೇವಿ ಲಘ್ವಾಶಿ ಯತ್ವಾಕ್ಕಾಯ ಮಾನಸಃ ಧ್ಯಾನ ಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎರಡನೇ ಚರಣ ಹೇಳಿ. ಯತ್ವಾಕ್ಕಾಯ ಮಾನಸ. ಯತ್ವಾಕ್ ಬರಲ್ಲ ಅಲ್ಲಿ. ಯತ್ವಾಕ್ ಯಾವಾಗ ಬರುತ್ತೆ? ತ ವ್ಯಂಜನ ಇದ್ರೆ ಯತ್ವಾಕ್ ಬರುತ್ತೆ, ಅಲ್ಲಿ ವ್ಯಂಜನ ಇಲ್ಲ. ಯತವಾಕ್, ಯತವಾಕ್. ಸಾರಿ. ಯತವಾಕ್ಕಾಯ ಮಾನಸಃ ಧ್ಯಾನ ಯೋಗ ಪರೋ ನಿತ್ಯಂ ವೈರಾಗ್ಯಂ. ಉಳಿದಿದ್ ಸರಿ ಇದೆ, ಅದೊಂದೇ. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 52. ವಿವಿಕ್ತ ಸೇವಿ ಲಘ್ವಾಶಿ ಯತವಾಕ್ಕಾಯ ಮಾನಸಃ ಧ್ಯಾನ ಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ. ಹರೇ ಕೃಷ್ಣ ಮಾತಾಜಿ. ಸರಿ ಆಯ್ತಾ ಮಾತಾಜಿ? ಸರಿ. ಹರೇ ಕೃಷ್ಣ. ಗೀತಾ ಮಾತಾಜಿ ಇನ್ನೊಬ್ರು ಯಾರು ಇದ್ದೀರಾ ಮಾತಾಜಿ? ಹರೇ ಕೃಷ್ಣ ಹೇಳ್ತೀರಾ? ಹೇಳಿದ್ರು ಮಾತಾಜಿ, ಅವ್ರು ಹೇಳಿದ್ರು. ಎರಡು ನಿಮ್ದೇನಾ ಗೀತಾ? ಇಬ್ರು ಹೇಳಿದೆವು ನಾವು. ಓಕೆ ಮಾತಾಜಿ, ಆಯ್ತು. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ. ಅನಂತ್ ಕುಲಕರ್ಣಿ ಪ್ರಭುಜಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.
विविक्तसेवे लक्वासि यत्वाककाय मानसः ध्यानयोगपरो नित्यं वैराग्यं समुपाश्रितः। हरे कृष्ण। ಎರಡನೇ ಚರಣ ಹೇಳಿ ಮತ್ತೆ ಪ್ರಭುಜಿ ಇನ್ನೊಮ್ಮೆ. ಯತ್ವಾಕಕಾಯ ಮಾನಸಃ. ಅಲ್ಲಿ ಯತವಾಕ ಅಂತ ಬರಲ್ಲ, ಕ ಬರಲ್ಲ, ವ್ಯಂಜನ ಇದೆ. ಯತ್ವಾಕ್ಕಾಯ 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 ಹಾ ಯತ್ವಾಕಕಾಯ ಮಾನಸ. ಯತ್ವಾಕ್ ಮತ್ತೆ ಗ್ಯಾಪ್ ಬಿಡಬೇಡಿ. ಯತ್ವಾಕ್ಕಾಯ ಪೂರ್ಣ ಹೇಳ್ಬಿಡ್ಬೇಕು, ಅಲ್ಲಿ ಉಸಿರೇ ಬಿಡಬಾರ್ದು. ಯತ್ವಾಕ್ಕಾಯ ಯತ್ವಾಕಾಯ ಮಾನಸ. ಸರಿ ಬಂತು. ಆಯ್ತು ಮಾತಾಜಿ, ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 53ನೇ ಶ್ಲೋಕ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮಃ ಶಾಂತೋ ಬ್ರಹ್ಮ ಭೂಯಾಯ ಕಲ್ಪತೆ. ಅಹಂಕಾರಂ ಬಲಂ ದರ್ಪಂ. ನೋಡಿ, ಅಹಂಕಾರಂ ಬಲಂ ದರ್ಪಂ, ದರ್ಪಂ ಬರುತ್ತೆ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮಃ ಶಾಂತೋ ಬ್ರಹ್ಮ ಭೂಯಾಯ ಕಲ್ಪತೆ. ಉಚ್ಚಾರಣೆ. ಅಹಂಕಾರಂ, ಅಹನ್ ಅಹಂ ಕಕಗಂಗ ನೋಡಿ ಅನುಸ್ವಾರ. ಅಹಂಕಾರಂ ನ ಬರೋದಿಲ್ಲ, ಅಹಮ್ಮನು ಬರೋದಿಲ್ಲ, ಅಹಂಕಾರಮನ್ನು ಬರೋದಿಲ್ಲ. ಅಹಂಕಾರ ಂಗ ಬರುತ್ತೆ. ಅಹಂಕಾರನ್ ಅಹಂಕಾರಂ, ಯಾಕಂದ್ರೆ ಪ ವರ್ಗ ಪ ಪ ಬ ಭ ಮ, ಮ ಅನುಸ್ವಾರ, ಹಾಗಾಗಿ ಅನುನಾಸಿಕ ಮ ಬರುತ್ತೆ. ಅಹಂಕಾರಂ ಬಲನ್, ಬಲನ್ ಯಾಕೆ ತ ಥ ದ ಧ ನ ಬರುತ್ತೆ. ಬಲನ್ ದರ್ಪಂ, ದರ್ಪಂಗ್. ಯಾರ್ ಮ ಹೇಳವ್ರು ಮ ಹೇಳಿ. ದರ್ಪಂ ಕಾಮಂ ಕ್ರೋಧಂ, ಯಾಕಂದ್ರೆ ಪ ಪ ಬ ಬ ಮ ಬರುತ್ತೆ, ಹಾಗಾಗಿ ಮ ಕ್ರೋಧಂ. ಇಲ್ಲಿ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮಃ. ನಿರ್ಮಮಃ ಅಂತ ಹೇಳ್ಬೇಡಿ, ನಿರ್ಮಮಃ ಶಾಂತೋ, ನಿರ್ಮಮಃ ಶಾಂತೋ ಹೇಳ್ಬೇಕು. ಕೂಡಿಸ್ಬೇಕು ಅಲ್ಲಿ ನಿರ್ಮಮಃ, ಯಾಕಂದ್ರೆ ವಿಸರ್ಗ ಇದ್ದಾಗ ಮುಂದಿನ ಅಕ್ಷರವನ್ನ ಇಮಿಡಿಯೇಟ್ ಆಗಿ ತಗೋಬೇಕು. ನಿರ್ಮಮ ಶಾಂತೋ, ಶಾಂತ ತದನ್ನ ಬರುತ್ತೆ ನೋಡಿ, ಹಾಗಾಗಿ ಶಾನ್ ನ ಹೇಳ್ತೇವೆ. ಶಾಣತೋ, ಶಾಂತೋ ಬ್ರಹ್ಮ ಭೂಯಾಯ ಕಲ್ಪತೆ. ಇದರ ಅರ್ಥ ತಿಳ್ಕೊಳ್ಳೋಣ. ಅಹಂಕಾರಂ ಬಲಂ ದರ್ಪಂ, ಸರಳವಾಗಿದೆ ಎಲ್ರಿಗೂ ಕೂಡ. ಅಹಂಕಾರಂ ಬಲಂ ದರ್ಪಂ, ಅಹಂಕಾರ ಗರ್ವ, ಕಾಮ ಕ್ರೋಧ, ಮತ್ತೆ ಕ್ರೋಧ, ಪರಿಗ್ರಹಂ ಅಂದ್ರೆ ತುಂಬಾನೇ ಕಲೆಕ್ಟ್ ಮಾಡೋದ್ರಲ್ಲಿ ಆಸಕ್ತಿ, ಸಂಗ್ರಹಿಸೋದ್ರಲ್ಲಿ ಆಸಕ್ತಿ. ಎಲ್ಲ ಇಲ್ಲಿ ಗುಣಗಳು ಹೇಳ್ತಾ ಇರುವಂತದ್ದು. ಅಹಂಕಾರವನ್ನ, ಬಲವನ್ನ, ದರ್ಪವನ್ನ ಅಂದ್ರೆ ದರ್ಪನ ಗರ್ವ, ಕಾಮವನ್ನ, ಕ್ರೋಧವನ್ನ, ಪರಿಗ್ರಹಂ ಸಂಗ್ರಹದಲ್ಲಿ ಆಸಕ್ತಿಯನ್ನ, ವಿಮುಚ್ಯ ನಿರ್ಮಮಃ, ವಿಮುಚ್ಯ ಅಂತಂದ್ರೆ ಸಂಪೂರ್ಣವಾಗಿ ತ್ಯಜಿಸೋದಕ್ಕೆ ವಿಮುಚ್ಯ ಅಂತ ಕರೀತಾರೆ. ನಿರ್ಮಮ ಶಾಂತೋ, ನಿರ್ಮಮ, ಮಮ ಅಂದ್ರೆ ನನ್ನದು, ನಿರ್ಮಮ ಅಂದ್ರೆ ನನ್ನದು ಅನ್ನುವಂಥ ಭಾವ ಇಲ್ಲ, ನನ್ನದಲ್ಲ ಅಂತ ಅನ್ನುವಂಥದ್ದು, ನನ್ನದು ಎಂಬ ಭಾವವಿಲ್ಲದೆ ಇರುವಂತದ್ದಕ್ಕೆ ನಿರ್ಮಮ ಅಂತ ಕರೀತಾರೆ. ಶಾಂತೋ, ಶಾಂತನಾಗಿ ಬ್ರಹ್ಮಭೂಯಾಯ ಕಲ್ಪತೆ. ಬ್ರಹ್ಮಭೂಯ ಅಂದ್ರೆ ಬ್ರಹ್ಮಭೂತ ಸ್ಥಿತಿಗೆ ಯೋಗ್ಯನಾಗ್ತಾನೆ, ಕಲ್ಪತೆ ಅಂದ್ರೆ ಅರ್ಹನಾಗ್ತಾನೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಒಟ್ಟಾರೆ ಅರ್ಥ ಏನ್ ಕೊಡುತ್ತೆ? ಅಹಂಕಾರ, ಗರ್ವ, ಕಾಮ, ಕ್ರೋಧ, ಸಂಗ್ರಹದಲ್ಲಿ ಆಸಕ್ತಿಗಳನ್ನ ಸಂಪೂರ್ಣವಾಗಿ ಬಿಟ್ಟು, ನನ್ನದು ಅನ್ನುವಂತಹ ಭಾವವನ್ನ ಬಿಟ್ಟು ಶಾಂತನಾದವನು ಬ್ರಹ್ಮಭೂತ ಸ್ಥಿತಿಯನ್ನ ಪಡಿತಾನೆ ಅಥವಾ ಬ್ರಹ್ಮಭೂತ ಸ್ಥಿತಿಗೆ ಅರ್ಹನಾಗ್ತಾನೆ ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಮತ್ತೆ ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ, ಸೌಮ್ಯಶ್ವರಿ ಮಾತಾಜಿ, ಲಕ್ಷ್ಮೀ ಬಿ ಹೇಳಿದ್ದೀರ, ಲಕ್ಷ್ಮೀ ಪಿ ಎಂ ಮಾತಾಜಿ. ಹರೇ ಕೃಷ್ಣ. ಕೇಳ್ತಾ ಇಲ್ವಾ? ಹೇಳ್ತಾ ಇದೆ ಮಾತಾಜಿ, ನನಗೆ ಕೇಳಿಸ್ತಾ ಇದೆ. ಲಕ್ಷ್ಮೀ ಬಿ ಮಾತಾಜಿ ಹೇಳಿದ್ದಾರೆ ಮಾತಾಜಿ.
ಅವ್ರು ಹೇಳಿಲ್ಲ. ಲಕ್ಷ್ಮೀಪ್ರಿಯ ಮಾತಾಜಿ, ಸೌಮ್ಯಶ್ರೀ ಮಾತಾಜಿ ಹೇಳಿ ಬೇಗ ಬೇಗ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 53. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮಃ ಶಾಂತೋ ಬ್ರಹ್ಮ ಭೂಯಾಯ ಕಲ್ಪತೆ. ಹರೇ ಕೃಷ್ಣ ಮಾತಾಜಿ. ಸರಿ ಬಂತು. ಪರಿಗ್ರಹಂ ಹೇಳಿಬೇಡಿ, ಪರಿಗ್ರಹಂ. ಪರಿಗ್ರಹಂ. ಓಕೆ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅಹಂಕಾರಂ ಬಲಂ ದರ್ಪಂ ಕಾಮಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮ ಶಾಂತೋ ಬ್ರಹ್ಮ ಭೂಯಾಯ ಕಲ್ಪತೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಹಂಕಾರಂ ಬಲಂ ದರ್ಪಂ ಕಾಮಕ್ರೋಧಂ ಪರಿಗ್ರಹಂ ವಿಮುಚ್ಯತೆ ನಿರ್ಮಮಃ ಶಾಂತೋ ಬ್ರಹ್ಮ ಭೂಯಾಯ ಕಲ್ಪತೆ. ಇನ್ನೊಮ್ಮೆ ಹೇಳಿ. 2, 3, 4. ಅಹಂಕಾರಂ ಬಲಂ ದರ್ಪಣಂ ಕಾಮಂ ಕ್ರೋಧಂ. ದರ್ಪಣಂ ಅಲ್ಲ ಮಾತಾಜಿ, ಒಂದ್ ನಿಮಿಷ ಮಾತಾಜಿ. ಗಮನಿಸಿ, ಒಂದೊಂದು ಪದಾನ ಗಮನಿಸಿ, ಸ್ಲೋ ಆಗಿ ಹೇಳಿ, ಏನ್ ಗಡಿಬಿಡಿ ಇಲ್ಲ. ಇನ್ನೊಮ್ಮೆ ಹೇಳಿ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ಯಾಕೆ ಹೇಳ್ತೀರಾ? ವಿಸರ್ಗ ಇಲ್ಲ ಅಲ್ಲಿ, ವಿಮುಚ್ಚ ಅಷ್ಟೇ. ವಿಮುಚ್ಯ ನಿರ್ಮಮಃ ಶಾಂತತೋ ಶಾಂತತೋ ಬ್ರಹ್ಮಭೂಯಾಯ ಕಲ್ಪತೆ. ಒಂದ್ ನಿಮಿಷ ಯಾಕೆ ಓಡ್ತಾ ಇದ್ದೀರಾ? ನಿರ್ಮಮ ಶಾಂತೋ. ಹರೇ ಕೃಷ್ಣ. ನಿರ್ಮಮ ಶಾಂತೋ ಬ್ರಹ್ಮ ಭೂಯಾಯ ಕಲ್ಪತೆ. ಸರಿ ಬಂತು. ಬ್ರಹ್ಮ ಭೂಯಾಯ ಕಲ್ಪತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೇಮ್ ತಗೊಂಡಾಗ ಮಾತ್ರ ಹೇಳಿ ಮಾತಾಜಿ. ಹರೇ ಅನಂತ ಕುಲಕರ್ಣಿ ಪ್ರಭುಜಿ, ನೀವು ಹೇಳಿಲ್ವಾ? ಹೇಳಿದ್ದಾರೆ ಮಾತಾಜಿ ಅವರು. ಆಯ್ತು ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 54ನೇ ಶ್ಲೋಕ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತೆ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಬ್ರಹ್ಮಭೂತಃ, ತಹ ಅಂತ ಹೇಳ್ಬೇಡಿ, ಮಧ್ಯದಲ್ಲಿ ವಿಸರ್ಗ ಬಂದಿರೋದ್ರಿಂದ ಭೂತಫ್ ಅಂತ ಹೇಳ್ಬೇಕು. ಅಂದ್ರೆ ಆ ಮುಂದಿನ ಒಂದು ಪನ ವಿಸರ್ಗಕ್ಕೆ ತಗೋಬೇಕು. ಬ್ರಹ್ಮಭೂತಫ್, ಅವಾಗ ನಮ್ಗೆ ಹ ಕೇಳಿಸುತ್ತೆ. ಬ್ರಹ್ಮಭೂತಫ್ ಪ್ರಸನ್ನಾತ್ಮ. ಪ್ರಸನ್ನಾತ್ಮ. ನವಕ್ಕೆ ನ ಒತ್ತಿದೆ, ಎಳಿಬೇಕು. ದೀರ್ಘ ಕೂಡ ಇದೆ, ತಾಕೆ ದೀರ್ಘ ಕೂಡ ಇದೆ, ಮತ್ತೆ ಮ ಒತ್ತಿದೆ. ನ ಶೋಚತಿ ನ ಕಾಂಕ್ಷತಿ. ಕಾಂಕ್ಷತಿ, ಕಕ್ಕೆ ಶ ಒತ್ತಿದೆ, ಮೂರ್ಧನಿ ಶ, ಹಾಗೆ ಕಾಂಕ್ಷತಿ. ಕಾಂಗ್ ನೋಡಿ, ಗಂಗ ಅನುಸ್ವಾರ, ಅನುನಾಸಿಕ ಅಂಗ ಬರುತ್ತೆ. ಕಾಂಕ್ಷತಿ. ಸಮಃ ಸರ್ವೇಷು ನೋಡಿ, ವಿಸರ್ಗ ಇದೆಯಲ್ಲ ಅಲ್ಲಿ. ಸೊ ಹಾಗಾಗಿ ಸ ಒತ್ತಿ ಹೇಳಿದಾಗ ನಮಗೆ ಹ ಕೇಳಿಸುತ್ತೆ. ಸಮಃ ಸರ್ವೇಷು. ಶು ಮೂರ್ಧನಿ ಇದೆ, ವೇ ದೀರ್ಘ ಇದೆ, ಅರ್ಕಾವಳಿ ಕೂಡ ಇದೆ. ಸಮಃ ಸರ್ವೇಷು ಭೂತೇಷು. ಮತ್ತೆ ಶ ಮೂರ್ಧನಿ ಶ, ದೊಡ್ಡ ಮಹಾಪ್ರಾಣ ಇದೆ ಭೂ, ಮತ್ತೆ ಊ ಸ್ವರ ಕೂಡಿದೆ, ತ ದೀರ್ಘ ಇದೆ. ಭೂತೇಷು ಮದ್ಭಕ್ತಿಂ. ಇಲ್ಲಿ ದಕ್ಕೆ ಭವತ್ ಬಂದಾಗ ಹೇಳ್ಬೇಕು. ಮದ್ಭಕ್ತಿಂ. ತಿಮ್ ಆದ್ರೂ ಹೇಳಿ, ಅಥವಾ ಅನುಸ್ವಾರಕ್ಕೆ ಮುಂದಿನ ಒಂದು ಅಕ್ಷರ ಲ ಇದೆ. ಮದ್ಭಕ್ತಿಲ್ ಲಭತೆ ಅಂತ ಕರೀತಾರೆ ಅದಕ್ಕೆ ಸರಿಯಾಗಿ. ಬಟ್ ನೀವು ಮ ಹೇಳಿದ್ರು ತೊಂದ್ರೆ ಇಲ್ಲ. ಮದ್ಭಕ್ತಿಂ ಲಭತೆ ಪರಾಂ. ಮ ವ್ಯಂಜನ ಇದೆ, ಎಳಿಬೇಡಿ.
ಅರ್ಥನ ತಿಳ್ಕೊಳ್ಳೋಣ. ಬ್ರಹ್ಮಭೂತ ಅಂದ್ರೆ ಬ್ರಹ್ಮ ತತ್ವ ಸ್ಥಿತಿಯಲ್ಲಿ ಅಥವಾ ಬ್ರಹ್ಮಭೂತ ಸ್ಥಿತಿಯಲ್ಲಿ. ಬ್ರಹ್ಮಭೂತ ಅಂದ್ರೇನು? ಪರಮೋನ್ನತನೊಂದಿಗೆ ಒಂದಾಗುವಂಥದ್ದಕ್ಕೆ ಹೇಳ್ತಾರೆ ಬ್ರಹ್ಮಭೂತ ಅಂತ ಹೇಳಿ. ಒಂದಾದಂತ ಬ್ರಹ್ಮಭೂತ, ಬ್ರಹ್ಮತತ್ವದಲ್ಲಿ ಸ್ಥಿತನಾದವನು. ಮ್ಯೂಟ್ ಮಾಡ್ಕೊಳ್ಳಿ. ಪ್ರಸನ್ನಾತ್ಮ, ಸಂತೃಪ್ತ ಚಿತ್ತನಾದವನು ಅಂತ. ಪ್ರಸನ್ನ, ಯಾವಾಗ್ಲೂ ಪ್ರಸನ್ನನಾಗಿರುವಂತವನು. ಪೂರ್ಣ ಆನಂದಮಯನಾದಂತನಿಗೆ ಹೇಳ್ತಾರೆ ಪ್ರಸನ್ನನಾದಂತವನು, ಸಂತೃಪ್ತ ಚಿತ್ತನಾದವನು. ನ ಶೋಚತಿ ನ ಕಾಂಕ್ಷತಿ. ನ ಶೋಚತಿ ಅಂದ್ರೆ ದುಃಖ ಪಡೋದಿಲ್ಲ, ನ ಕಾಂಕ್ಷತಿ ಅಂದ್ರೆ ಆಸೆ ಪಡೋದಿಲ್ಲ. ಸಮ ಸರ್ವೇಷು ಭೂತೇಷು. ಸಮ ಅಂದ್ರೆ ಸಮದೃಷ್ಟಿಯುಳ್ಳವನು. ಯಾರಲ್ಲಿ? ಸರ್ವೇಷು ಭೂತೇಷು. ಸರ್ವ ಅಂದ್ರೆ ಎಲ್ಲ, ಭೂತೇಶು ಅಂದ್ರೆ ಜೀವಿಗಳು, ಎಲ್ಲಾ ಜೀವಿಗಳಲ್ಲಿ ಸಮದೃಷ್ಟಿಯುಳ್ಳವನು ಅಂತ 3ನೇ ಚರಣ ಹೇಳುತ್ತೆ. 4ನೇ ಚರಣ ಮದ್ಭಕ್ತಿಂ ಲಭತೆ ಪರಾಂ. ಮದ್ಭಕ್ತಿಂ ಅಂದ್ರೆ ನನ್ನ ಭಕ್ತಿಯನ್ನ, ಲಭತೆ ಅಂದ್ರೆ ಪಡಿತಾನೆ. ಹೀಗೆ ಪರಮವಾಗಿ ನನ್ನ ಭಕ್ತಿಯನ್ನ ಪಡಿತಾನೆ ಅಂತ 4ನೇ ಚರಣ ಹೇಳುತ್ತೆ. ಇಲ್ಲಿ ನೋಡಿ, ಇದು ಶ್ಲೋಕದಲ್ಲಿ ಪ್ರತಿಯೊಂದು ಚರಣ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಅರ್ಥ ಕೊಡುತ್ತೆ. ಕೆಲವೊಂದು ಚರಣಗಳು ಎಕ್ಸಾಕ್ಟ್ ಅರ್ಥ ಕೊಡಲ್ಲ. ಪೂರ್ಣ ತಿಳ್ಕೊಂಡ್ಮೇಲೆ 4 ಚರಣ ಕೂಡ್ಸಿದ್ಮೇಲೆ ಅರ್ಥ ಕೊಡುತ್ತೆ. ಕೆಲವೊಂದು ಒಂದೇ ಲೈನ್ ಸರಿಯಾಗಿ ಅರ್ಥ ಕೊಡುತ್ತೆ, ಕೆಲವೊಂದು 4 ಚರಣ ಕೂಡಿದಾಗ ಸರಿಯಾಗಿ ಅರ್ಥ ಕೊಡುತ್ತೆ. ಈ ತರ ವ್ಯತ್ಯಾಸಗಳನ್ನ ನಾವು ಕಾಣ್ತೇವೆ ಶ್ಲೋಕಗಳಲ್ಲಿ. ಒಟ್ಟಾರೆ ಅರ್ಥ ಏನ್ ಕೊಡುತ್ತೆ? 4 ಶ್ಲೋಕಗಳು, 4 ಚರಣಗಳು. ಬ್ರಹ್ಮಭೂತ ಸ್ಥಿತಿಗೆ ಬಂದವನು ಸದಾ ಸಂತೃಪ್ತನಾಗಿರ್ತಾನೆ. ಅವನು ದುಃಖ ಪಡೋದಿಲ್ಲ, ಆಸೆ ಪಡೋದಿಲ್ಲ, ಮತ್ತೇನ ಎಲ್ಲಾ ಜೀವಿಗಳನ್ನು ಸಮವಾಗಿ ಕಾಣ್ತಾನೆ. ಅಂತವನು ನನ್ನ ಶುದ್ಧ ಭಕ್ತಿಯನ್ನ ಪಡಿತಾನೆ ಅಂತ ಭಗವಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಬೇಗ ಹೇಳಿ, ಇನ್ನೊಂದು ಶ್ಲೋಕ ಮಾಡ್ತೇನೆ. ಲಲಿತಾ ಪೂಜಾರಿ ಮಾತಾಜಿ, ಲಲಿತಾ ಮಾತಾಜಿ, ಲೋಕಜೀವಿನಿ ಮಾತಾಜಿ. ಹರೇ ಕೃಷ್ಣ ಹೇಳಿ, ಬೇಗ ಹೇಳಿ. ಹರೇ ಕೃಷ್ಣ ಮಾತಾಜಿ. ಬ್ರಹ್ಮಭೂತ ಇವ್ರ ನೇತ್ರ ಮಾತಾಜಿ ಯಾವಾಗ್ಲೂ ಹೇಳ್ತಾರೆ. ನೇತ್ರ ಮಾತಾಜಿ ನೀವ್ ಹೇಳಿದ್ದೀರಿ ಈಗ ಮತ್ತೆ ಹೇಳಲ್ಲ ಮಾತಾಜಿ ನೀವು. ಶ್ಲೋಕ 54. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 54. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಹರೇ ಕೃಷ್ಣ. 2ನೇ ಚರಣ ಹೇಳಿ. ಯಾವತ್ ಮಾತಾಜಿ? 2ನೇ ಚರಣ ಹೇಳಿ. ನ ಶೋಚತಿ ನ ಕಾಂಕ್ಷತಿ. ನೋಡಿ, ಅಲ್ಲಿ ನ ಸೋ ಇಲ್ಲ, ಅಲ್ಲಿ ಸ ಇಲ್ಲ, ಶೋ ಇದೆ. ನ ಶೋಚತಿ. ನ ಶೋಚತಿ ನ ಕಾಂಕ್ಷತಿ. ಸರಿ ಸರಿ. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 54. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಲಭತೆ. ಧನ್ಯವಾದಗಳು. ಹರೇ ಕೃಷ್ಣ. ಇವತ್ತಿನ ತರಗತಿ ಒಂದು ಕೊನೆಯ ಶ್ಲೋಕ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 55ನೇ ಶ್ಲೋಕ. ಭಕ್ತ್ಯಾ ಮಾಮಭಿಜಾನಾತಿ ಯಾವಾನ್ಯಶ್ಚಾಸ್ಮಿ ತತ್ವತಃ ತತೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಭಕ್ತ್ಯಾ ಮಾಮಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ತತೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಇದರ ಒಂದು ಉಚ್ಚಾರಣೆ ಭಕ್ತ್ಯಾ ತವತ್ತು ಯಾವತ್ತಿದೆ. ಓಕೆ. ಭಕ್ತ್ಯಾ ಮಾಮಭಿಜಾನಾತಿ. ಭ ಪ್ರಾಣ ಮಾಮಭಿಜಾನಾತಿ. ಜಾನಾ ದೀರ್ಘ ಇದೆ. ಜಾನಾತಿ. ಯಾವಾನ್ ಯಶ್ಚಾಸ್ಮಿ.
ಇಲ್ಲಿ ನ ವ್ಯಂಜನ ಇರೋದ್ರಿಂದ ಯ ಒತ್ತು ಬಂದಾಗ ಹೇಳ್ಬೇಕು. ಯಾವಾನ್ಯಶ್ಚಾಸ್ಮಿ, ಯಾವಾನ್ಯ ನ್ಯ ಯವತ್ತು ಯಾವಾನ್ಯಶ್ಚಾಸ್ಮಿ ಹೀಗೆ ಹೇಳ್ಬೇಕು. ಯಾವಾನ್ಯಶ್ಚಾಸ್ಮಿ ತತ್ವತಃ ತಥೋ ಮಾಂ. ಮಾಂ ನೋಡಿ ಅನುಸ್ವಾರ ತ ಇದೆ ಮುಂದೆ ತದನ್ನು ಮಾನ್ ಅಂತ ಬರುತ್ತೆ. ತಥೋ ಮಾನ್ ತತ್ವತೋ ಜ್ಞಾತ್ವಾ. ಮಾಂ ಹೇಳಿದ್ರು ತಪ್ಪಿಲ್ಲ. ತಥೋ ಮಾನ್ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ತದನಂತರಂ ನೋಡಿ ಅಲ್ಲಿ ಅನುಸ್ವಾರ ಮುಂದೆ ತ ಇದೆ, ಮತ್ತೆ ಅಲ್ಲಿ ನ ಬರುತ್ತೆ. ತದನಂತರಂ ತಾನೇ ಆಟೋಮೆಟಿಕ್ ಆಗಿ ನ ಉಚ್ಚಾರಣೆ ಆಗುತ್ತೆ. ಅರ್ಥವನ್ನ ತಿಳ್ಕೊಳ್ಳೋಣ. ಭಕ್ತ್ಯಾ ಮಾಮಭಿಜಾನಾತಿ. ಭಕ್ತ್ಯಾ ಮಾಮ್ ಅಂದ್ರೆ ಭಕ್ತಿಯ ಮೂಲಕ, ಭಕ್ತಿಯ ಅಂದ್ರೆ ಭಕ್ತಿಯ ಮೂಲಕ, ಮಾಂ ನನ್ನನ್ನ ಅಭಿಜಾನಾತಿ ನಿಜವಾಗಿ ಕೂಡ ತಿಳಿಯಬಹುದು ಅಂತ. ಒಂದೇ ಚರಣ ಏನರ್ಥ ಕೊಡುತ್ತೆ? ಭಕ್ತಿಯ ಮೂಲಕ ಮಾತ್ರ ನನ್ನನ್ನು ನಿಜವಾಗಿ ತಿಳಿಲಿಕ್ಕೆ ಸಾಧ್ಯ. ಯಾವಾನ್ಯಶ್ಚಾಸ್ಮಿ ತತ್ವತಃ. ಯಾವಾನ್ ಯಾವಾನ್ ಅಂದ್ರೆ ನಾನು, ಯಹ ಅಂದ್ರೆ ಯಾರು, ಚ ಅಸ್ಮಿ ಮತ್ತು ಎಷ್ಟು ಮಹಾನ್ ಎಂಬುದನ್ನ ಅಂತ ಇಲ್ಲಿ ಹೇಳ್ತಾರೆ. ಯಾವಾನ್ಯಶ್ಚಾಸ್ಮಿ ನಾನು ಯಾರು ಮತ್ತು ಎಷ್ಟು ಮಹಾನ್ ಎಂಬುದನ್ನ ತತ್ವತಃ. ತತ್ವತಃ ಅಂದ್ರೆ ತತ್ವದೃಷ್ಟಿಯಿಂದ ಅಂತ. ಒಟ್ಟಾರೆ ಏನರ್ಥ ಕೊಡುತ್ತೆ ಎರಡನೇ ಚರಣ ಅಂದ್ರೆ ಯಾವಾನ್ಯಶ್ಚಾಸ್ಮಿ ತತ್ವತಃ ನಾನು ಯಾರು ಎಷ್ಟು ಮಹಾನ್ ಎಂಬುದನ್ನು ತತ್ವದೃಷ್ಟಿಯಿಂದ. ಮೂರನೇ ಚರಣ ತಥೋ ಮಾನ್ ತತ್ವತೋ ಜ್ಞಾತ್ವಾ. ತಥೋ ಮಾನ್ ಜ್ಞಾತ್ವಾ ಅಂತ ಕರೀತಾರೆ. ಅಂತಹ ಜ್ಞಾನದಿಂದ ಅಥವಾ ತಥೋ ಅಂದ್ರೆ ತತಃ ಮಾನ್ ಜ್ಞಾತ್ವಾ ನಂತರ ನನ್ನನ್ನ ತಿಳಿದು, ತತ್ವತೋ ಜ್ಞಾತ್ವಾ ಅಂದ್ರೆ ನನ್ನ ತತ್ವವನ್ನ ತಿಳಿದು, ವಿಶತೆ ತದನಂತರಂ. ವಿಶತೆ ಅಂದ್ರೆ ಪ್ರವೇಶಿಸ್ತಾನೆ ಅಥವಾ ಪಡಿತಾನೆ. ವಿಶತೆ ಅಂದ್ರೆ ಪ್ರವೇಶಿಸ್ತಾನೆ ಅಥವಾ ಹೊಂದುತ್ತಾನೆ, ಪಡಿತಾನೆ ಅಂತ ಕೂಡ ಹೇಳ್ತಾರೆ. ತದನಂತರಂ ತದನಂತರಂ ಅಂದ್ರೆ ಆಮೇಲೆ, ಅಂತರಂ ನಂತರಂ ಆಮೇಲೆ, ಅದು ಪಡಿತಾನೆ ಅಂತ ಇಲ್ಲಿ ಹೇಳ್ತಾರೆ. ಏನರ್ಥ ಕೊಡುತ್ತೆ ಈ 4 ಚರಣ ಅಂದ್ರೆ ನನ್ನನ್ನು ನಿಜವಾಗಿ ತಿಳಿಯಲು ಏಕೈಕ ಮಾರ್ಗ ಭಕ್ತಿ. ಹಾಗಾಗಿ ಭಕ್ತಿಯ ಮೂಲಕ ಮಾತ್ರ ನನ್ನ ತತ್ವವನ್ನ ಅರಿತುಕೊಳ್ಳಿಕ್ಕೆ ಸಾಧ್ಯ. ಯಾರು ಈ ನನ್ನ ತತ್ವವನ್ನ ಅರಿತುಕೊಳ್ತಾರೋ ನನ್ನ ಶಾಶ್ವತ ಧಾಮಕ್ಕೆ ಪ್ರವೇಶವನ್ನ ಪಡಿತಾನೆ ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಎಲ್ರು ಹೇಳಿಸ್ಬಿಡ್ತೇನೆ ಮಾತಾಜಿ. ಸರಿ. ಮಂಗಳಾಬಿ ಮಾತಾಜಿ, ನಿರ್ಮಲಾ ಮಾತಾಜಿ, ಪದ್ಮಾ ಮಾತಾಜಿ, ಭಾರತ ಮಾತಾಜಿ, ಪ್ರಭಾಮಯ ಮಾತಾಜಿ, ರೇಖಾ ಮಾತಾಜಿ, ರೂಪಕ, ಶಶಿಕಲಾ ಮಾತಾಜಿ, ಉಮಾದೇವಿ ಮಾತಾಜಿ, ಶೀಲಾದೇವಿ ಮಾತಾಜಿ, ವೆಂಕಟೇಶ್ ಪ್ರಭುಜಿ ಹೇಳಿ. ಹರೇ ಕೃಷ್ಣ. ಬೇಗ ಹೇಳಿ ಎಲ್ರು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 55. ಭಕ್ತ್ಯಾ ಮಾಂ ವಿಜಾನಾತಿ ಯಾವಾನ್ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಹರೇ ಕೃಷ್ಣ ಮಾತಾಜಿ. ತಥೋ ಮಾಂ ತತ್ವತೋ ಜ್ಞಾತ್ವಾ. ಹೇಳ ಮಾತಾಜಿ. ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಹರೇ ಕೃಷ್ಣ ಮಾತಾಜಿ. ಜಾನಾತಿ ಯಾವಾನ್ ಯಶ್ಚಾಸ್ಮಿನ್ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಹರೇ ಕೃಷ್ಣ ಮಾತಾಜಿ. ಭಕ್ತ್ಯಾ ಮಾಮಭಿಜಾನಾತಿ ಯಾವಾನ್ಯಚ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾವಾನ್ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 55.
ಭಕ್ತ್ಯಾ ಮಾಮಾಭಿಜಾನಾತಿ ಯಾವಾನ್ಯಚ್ಚಾಸ್ಮಿ ತತ್ವತಃ ತತೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಹರೇ ಕೃಷ್ಣ ಮಾತಾಜಿ. ಮೊದಲನೇ ಚರಣ ಹೇಳಿ. ಏನ್ರಿ ಮಾತಾಜಿ? ಮೊದಲನೇ ಚರಣ ಹೇಳಿ. ಭಕ್ತ್ಯಾ ಮಾಮಾಭಿಜಾನಾತಿ. ಮಾಮ ಇದು ಮಾ ಇಲ್ಲ ಮಾತಾಜಿ ನೋಡಿ, ಮ ಇದೆಯಲ್ಲ, ಮಾಂ ಅಭಿಜಾನಾತಿ. ಭಕ್ತ್ಯಾ ಮಾಮಭಿಜಾನಾತಿ. ಮಾಮಭಿಜಾನಾತಿ. ಸರಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 55. ಭಕ್ತ್ಯಾ ಮಾಮಭಿಜಾನಾತಿ ಯಾವನ್ಯಶ್ಚಾಸ್ಮಿ ತತ್ವತಃ ತತೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಎರಡನೇ ಚರಣ ಹೇಳಿ ಮಾತಾಜಿ ಇನ್ನೊಮ್ಮೆ. ಯಾವನ್ಯಶಾಸ್ಮಿ. ಅಲ್ಲಿ ಗ್ಯಾಪ್ ಬಿಡಂಗಿಲ್ಲ ಮಾತಾಜಿ. ಯಾವಾನ್ ವ ಇಲ್ಲ, ಅಲ್ಲಿ ವಾ ಇದೆ. ಯಾವಾನ್ಯಶ್ಚಾಸ್ಮಿ, ನಕ್ಕೆ ಯವತ್ ಬಂದಾಗ ಹೇಳಿ. ಯಾವಾನ್ಯಶ್ಚಾಸ್ಮಿ ತತ್ವತಃ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಭಕ್ತ್ಯಾ ಮಾಮಭಿಜಾನಾತಿ ಯಾವನ್ಯಶ್ಚಾಸ್ಮಿ ತತ್ವತಃ ತತೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 55. ಭಕ್ತ್ಯಾ ಮಾಮಭಿಜಾನಾತಿ ಯಾವನ್ಯಶ್ಚಾಸ್ಮಿ ತತ್ವತಃ ತತೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ವಿಶತೆ ತದನಂತರಂ. ವಿಶತೆ ತದನಂತರಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಕ್ತ್ಯಾ ಮಾಮಭಿಜಾನಾತಿ ಯಾವಾನ್ಯಶ್ಚಾಸ್ಮಿ ತತ್ವತಃ ತತೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 55. ಭಕ್ತ್ಯಾ ಮಾಂ ವಿಜಾನಾಂತಿ ಯಾವನ್ಯಚ್ಚಾಸ್ಮಿ ತತ್ವತಃ ತತೋ ಮಾ ತತ್ವತೋ ಜ್ಞಾತೋ ವಿಶತೆ ತದನಂತರಂ. ತತೋ ಮಾಂ ತತ್ವತೋ ಜ್ಞಾತ್ವಾ. ತತೋ ಮಾಂ ತತ್ವತೋ ಜ್ಞಾತ್ವಾ. ಸ್ವಾಹ ಇಲ್ಲ, ಅಲ್ಲಿ ವಿಸರ್ಗ ಇಲ್ಲಲ್ಲ ಮಾತಾಜಿ. ಅನುಸ್ವಾರ ವಿಸರ್ಗ ಸ್ವಲ್ಪ ವ್ಯತ್ಯಾಸ ತಿಳ್ಕೊಳ್ಳಿ. ಉಳಿದೆಲ್ಲ ಸರಿ ಇದೆ ಮಾತಾಜಿ. ನೆಕ್ಸ್ಟ್ ಹೇಳಿ. ಆದ್ರೆ ಮಾತಾಜಿ ಹೇಳ್ತೀನಿ ಮಾತಾಜಿ. ಶ್ಲೋಕ 55. ಭಕ್ತ್ಯಾ ಮಾಭಿಜಾನಾತಿ ಮಾಮಭಿಜಾನಾತಿ ಯಾವಾನ್ಯಚ್ಚಾಸ್ಮಿ ತತ್ವತಃ ತತೋ ಮಾ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ತತೋ ಮಾಂ ತತ್ವತೋ ಜ್ಞಾತ್ವಾ. ಸರಿ ಇದೆ ಮಾತಾಜಿ. ಸರಿ ಇದೆ ಮಾತಾಜಿ. ಆಯ್ತು ಮಾತಾಜಿ. ಸಾಕು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय. श्रील प्रभुपाद की जय. श्रील गुरुदेव की जय. ಮಾತಾಜಿ ನಾನು ಹಾಲಿಡೇ ಕೊಡ್ತೀರಾ ಮಾತಾಜಿ? ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ ಹಾಲಿಡೇ ಮಾತಾಜಿ. ಬೇಕಾ ಎಲ್ರಿಗೂ? ಇವತ್ತೇ ಇತ್ತಲ್ಲ, ಇವತ್ತೇ ಸಂಕ್ರಾಂತಿ. ನಾಳೆಗೆ ಮಾಡ್ತಾ ಇದ್ರಿ ಎಲ್ರು?